ನಾನು ಒಬ್ಬ ವಿಶೇಷ ವ್ಯಕ್ತಿ ಜೊತೆ ಇದ್ದೀನಿ. ನಿಜ ಕೂಡ ನನಗೆ ಮೈ ರೋಮಾಂಚನ ಆಗ್ತಾ ಇದೆ. ಅವರ ವಯಸ್ಸು ಅಷ್ಟಿಷ್ಟಲ್ಲ, 90 ವರ್ಷ ವಯಸ್ಸು. ಆದರೂ ಈಗಲೂ ಕೂಡ ಅವರು ಜನರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ. ಕೊಕ್ಕಡ ದೇಶ ಇರುವಂತಹ ಪಂಚಮಿ ಹಿತಾಯುರ್ವೇದ ಒಂದು ಏನು ಆಸ್ಪತ್ರೆ ಇದೆ, ಅಲ್ಲಿ ಕಳೆದ 45 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ತಿರೋದು. ಅವರ ವಯಸ್ಸು ಈಗ 90. ಆದರೂ ಕೂಡ ನಾವೆಲ್ಲರೂ ಕೂಡ ನಾಚುವಂತೆ ಅಷ್ಟು ಉತ್ಸಾಹ ಚಿಲುಮೆಯಾಗಿ ಕೆಲಸ ಮಾಡುವಂತಹ ಡಾಕ್ಟರ್ ಮೋಹನ್ ದಾಸ್ ಗೌಡ್ರಿದ್ದಾರೆ. ಸರ್, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಈ ವಯಸ್ಸಲ್ಲಿ ಕೂಡ ನಾವೆಲ್ಲ ಈ ವಯಸ್ಸಲ್ಲಿ ಕೂಡ ಕೆಲಸ ಮಾಡ್ಬೇಕಂದ್ರೆ ಅಯ್ಯೋ ಇಷ್ಟು ಬೇಡ ಅಂತ ಅನಿಸುತ್ತೆ. ಆದ್ರೆ ನೀವು ಈ ವಯಸ್ಸಲ್ಲಿ ಕೂಡ ಇಷ್ಟೊಂದು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಾ, ಸೇವೆ ಮಾಡ್ತಿದ್ದೀರಾ. ಇದರ ಗುಟ್ಟು ನಾವು ಫಸ್ಟ್ ಕೇಳೋದ ಪ್ರಶ್ನೆ ಅದು, ಇದರ ಗುಟ್ಟು ಏನು ಅಂತ ಸರ್? ನಾನು ಡಾಕ್ಟರ್ ಬಿ ಮೋಹನ್ ದಾಸ್ ಗೌಡ. ನನ್ನ ಜನನ 18/5/1936. ನಾನು ಈ ಕೊಕ್ಕಡಕ್ಕೆ ಕುಗ್ರಾಮದ ಜಾಗೆಗೆ ನನ್ನ ತಾಯಿ ಹುಟ್ಟಿದ ಊರಿದು. ಹಾಗೆ ವೈದ್ಯನಾಥ ಏನು ಹೇಳಿದ್ದೆ ಕಾಣ್ತಾ ನನಗೆ, ನೀನು ನನ್ನ ತಾಯಿ ಹುಟ್ಟಿದ ಊರು, ಇಲ್ಲಿ ಬಂದು ಬಡ ಜನರಿಗೆ ಸೇವೆ ಮಾಡು, ವೈದ್ಯಕೀಯ ಸೇವೆ ಮಾಡು ಅಂತ ಹೇಳಿರಬೇಕು. ಹಾಗೆ ಇಲ್ಲಿ ನಾನು ನೆಲೆಸಿದೆ. ಇಲ್ಲಿಯ ಆ ಕಾಲದಲ್ಲಿ ಮುಳಿ ಹುಲ್ಲಿನ ಮನೆ, ಕುಗ್ರಾಮವಾಗಿತ್ತು. ಹೌದು. ಮತ್ತು ಸೋಗೆ ಮನೆಗಳು ಇತ್ತು, ಹಂಚಿನ ಮನೆ ಇರಲೇ ಇಲ್ಲ. ಆಗ ಇಲ್ಲಿ ನನ್ನ ಗುರುಗಳು ಒಂದು ಮಾತು ಹೇಳಿದರು. ಅವರು ಒಂದು ಸರಿ ಉಜಿರೆಯಲ್ಲಿ ಒಂದು ಹೆರಿಗೆಗೆ ಎಲ್ಲಿಗೆ ಚಾರ್ಮಾಡಿ ಕಡೆಗೆ ಬಂದು ಕೇಳುವಾಗ ರಾತ್ರಿ ಊಟ ಮಾಡ್ತಿದ್ರು. ಅವರು ಊಟದಿಂದ ಬಿಟ್ಟು ಬಟ್ಲಿ ಕೌಚಿ ಹಾಕಿ ಇದು ಹೆರಿಗೆ ಹೋದರು. ಆಗ ಪರ್ಸೆಪ್ಸ್ ಡೆಲಿವರಿ ಇತ್ತು. ಆ ಪೇಷಂಟ್ ಕಾಲೆಲ್ಲ ಇಡಲಿಕ್ಕೆ ನನ್ನನ್ನು ಹೇಳ್ತಿದ್ರು, ಒಟ್ಟು ಎಣ್ಣೆ ಉಜ್ಜಿಗೆ ನನ್ನನ್ನು ಹೇಳ್ತಿದ್ರು. ಪರ್ಸೆಪ್ಸ್ ಡೆಲಿವರಿ ಮಾಡಿ ಶುದ್ಧವಾಗಿ ಬರ್ತಿದ್ರು. ಅವ್ರು ಹೇಳಿದ ಮಾತು, ನೀನು ಎಲ್ಲಿ ಹೋದರೂ ಪೇಷಂಟು ಕಡೆಗಣಿಸಬೇಡ, ಊಟ ಬಿಟ್ಟಾದರೂ ನೀನು ಹೋಗಿ ಸೇವೆ ಕೊಡು ಅಂತ ಒಂದು ಮಾತು ಹೇಳಿದರು. ಅದನ್ನು ಈಗಲೂ ಮಾಡ್ತಿದ್ದೇನೆ. ಹೌದು. ಈ ಸೇವೆಯಲ್ಲಿ ನಿಮಗೆ ಈಗ ಇಷ್ಟು ವರ್ಷ ಆಯಿತು, ಈಗ ನಿಮಗೆ 90 ವರ್ಷ, 45 ವರ್ಷ ಸೇವೆ, ನಿಮಗೆ ನೆನಪು ಉಳಿಲೇಬೇಕು ಅಂತ ಒಂದು ಅನುಭವ ಇರುವಂತಹ ಆ ಒಂದು ಅನುಭವನ ನಿಮ್ಮ ನಾನು ಇಲ್ಲಿ ಸೇವೆ ಮಾಡ್ತಿರುವಾಗ ಈ ತಾರ್ ರೋಡ್ ಇರಲಿಲ್ಲ, ಬರೀ ಜಲ್ಲಿಯ ರೋಡು. ಮತ್ತು ನಿಜವಾಗಿ ನನ್ನ ಹತ್ರ ಈ ವಾಹನ ಕೂಡ ಇರಲಿಲ್ಲ. ಆಗ ವಾಹನವಿಲ್ಲ. ಒಂದು ಏನು ಜೀಪ್ ಒಬ್ಬರ ಹತ್ರ ಇತ್ತು ಇಲ್ಲಿ. ಒಂದು ಸಮಯದಲ್ಲಿ ಮುದ್ದಿಗೆ ಕಡೆ, ಕಳಂಜ ಕಡೆಗೆ ಹೋಗುವಾಗ ಆಗ ಬ್ರಿಡ್ಜ್ ಇರಲಿಲ್ಲ, ದೋಣಿ ಇತ್ತು. ನಾವು ಆಚೆ ಕಡೆಯಿಂದ ಹೂ ಅಂತ ಹೇಳಿದರೆ ದೋಣಿ. ಆ ಮುಸ್ಲಿಮ್ ಒಬ್ಬ ಡಾಕ್ಟರವೇ ಖಂಡಿತ ಪಾದ್ಯಾರ ಬಂದು ಓಡಿಗೆ ಹೋಗಿ ಅದನ್ನು ಇಲ್ಲಿ ಈಜಿಸಿ ಬರ್ತಿದ್ದ. ಅದು ನಮ್ಮ ಆಚೆ ಕಡೆ ಬಿಡ್ತಿದ್ದ. ದುಡ್ಡು ತಗೊಳ್ತಿಲ್ಲ, ಪಾಟ್ಯಾರು ಕೊಡ್ತಿದ್ರೆ ಒಂದು ಟ್ರಿಪ್ಪಿಗೆ ಒಂದೇ ಹಣ, ಹೋಗತ್ತಾಗ ಬಂದಕ್ಕೆ ತಗೊಳ್ತಿರ್ಲಿಲ್ಲ. ಅಷ್ಟು ಪ್ರಾಮಾಣಿಕ ಇತ್ತು ಆಗ. ಆಚೆ ಕಡೆ ದಾಟಿ ಹೋಗಿ ಅಲ್ಲಿ ಮನೆಗೆ ಸೇವೆ ಕೊಡ್ತಿದ್ದೆ, ರಾತ್ರಿ ಸಹ. ಕೆಲವು ಎಷ್ಟೋ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಮತ್ತು ಕೆಲವು ಈ ಇಂಜುರಿ ಗಾಯಗಳು ಇರ್ಬೋದು. ಅಂಥ ಕೇಸು ಒಂದು ಸಲ ಸಿಕ್ಕಿದೆ ಕೂಡ. ಕಳಂಜದಲ್ಲಿ ಒಂದು ಗೌಡ್ರ ಮನೆಯಲ್ಲಿ ಯಾರೋ ಬೇಟೆ ಮಾಡಿದ ಹಂದಿ ಇರುವಾಗ ಇವರು ಕಾಡಿನಲ್ಲಿ ಹೋಗುವಾಗ ಅದು ಓಡಿಕೊಂಡು ಇವರಿಗೆ ದಾಡಿಯಲ್ಲಿ ಬಚ್ಚಿದಾರ ಗುದ್ದಿ ಕಾಲು ಗೀಲು ಹೊಟ್ಟೆ ಎಲ್ಲ ಸೀಳಿ ಹೋಗಿತ್ತು. ಆಗ ಗೌರ್ಮೆಂಟು ಡಿಸ್ಟಿಕ್ ವಾಟ್ರು ಅಲ್ಲದೆ ಬೇರೆ ಯಾವ ಹಾಸ್ಪಿಟ್ಲು ಇರಲಿಲ್ಲ. ಕಡೆಗೆ ಆಲೋಚನೆ ಮಾಡಿ ಎಲ್ಲರ ಕರೆದೆ, ಕಂಬಳಿಯಲ್ಲಿ ಕಟ್ಟಿ ಈ ಬಿದಿರನ್ನ ಕಟ್ಟಿ ಬಿಟ್ಟು ಅವರನ್ನು ಅಲ್ಲಿ ಹೊತ್ತುಕೊಂಡು ಒಂದು ಜೀಪಿನಲ್ಲಿ ಸೀದಾ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ನಾನು ಇದ್ದ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ ಗುರ್ತದವರು ಇದ್ದರು. ಕಡೆಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಹುಷಾರಾಗಿ ಇಬ್ಬರು ಬಂದರೆ. ಮೊನ್ನೆ ತೀರುವಾದ ಮುದುಕ ಒಂದು 5 ವರ್ಷ ಮೊದಲು ತೀರುವಾದ. ಅವ್ರು ಆಗ ಬಂದು ಹೇಳ್ತಿದ್ದೆ, ಎಂಕ್ಲಿ ಬದುಕೇನಾರು ಅಂತ ಹೇಳ್ತಿದ್ದ. ನನಗೆ ಭಾರಿ ಖುಷಿ ಆಗ್ತಿತ್ತು. ಅದು ಕೇಳೋದೇ ಖುಷಿ. ಹೌದು. ಇನ್ನೊಂದು
ನೀವು ಇಷ್ಟು ವರ್ಷ ಎಲ್ಲೆಲ್ಲಿ ಸೇವೆ ಮಾಡಿದ್ರಿ? ಈಗ ಇದು ನಿಮ್ಮ ಹಾಸ್ಪಿಟಲ್ ಹೌದು. ಇದಕ್ಕಿಂತ ಮುಂಚೆ ನೀವು ಆರಂಭದಿಂದ ಇಲ್ಲಿವರೆಗೆ ಎಲ್ಲೆಲ್ಲಿ ಸೇವೆ ಮಾಡಿ ಬಂದಿದ್ರಿ? ನಾನು ಫಸ್ಟ್ ನನಗೆ ಅಪಾಯಿಂಟ್ಮೆಂಟ್ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ದು ಡಿಸ್ಟ್ರಿಕ್ಟ್ ವೆಲ್ಲಕ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಮಂಗಳೂರು. ಅಲ್ಲಿ ಫಸ್ಟ್ ಅಪಾಯಿಂಟ್ ಸಿಕ್ಕಿದ್ದು ನನಗೆ. ಅಲ್ಲಿ ಸಿಗುವಾಗ ನನಗೆ ಒಂದು ಹೋಮ್ ಗಾರ್ಡ್ ಕಮಾಂಡೆಂಟ್ ಹೇಳಿದರು, ನೀವು ಹೋಮ್ ಗಾರ್ಡಿಗೆ ಶೇರ್ ಮಾಡಿ ವಾಯ್ಸ್ ಚುರುಕಿದ್ದೀಯಾ ಅಂತ ಹೇಳಿದರು. ಆಗ ಮುರುಗೇಂದ್ರಪ್ಪ ಅಂತ ಡಿಸ್ಟ್ರಿಕ್ಟ್ ಸರ್ಜನ್ ಇದ್ದರು ಮೈಸೂರಿನವರು. ಅವರು ಕೇಳುವಾಗ ಅವ್ರು ಪರ್ಮಿಷನ್ ಕೊಡಲಿಲ್ಲ. ಅವ್ರು ಕಡೆಗೆ 1 ತಿಂಗಳಲ್ಲಿ ಟ್ರಾನ್ಸ್ಫರ್ ಆದರು. ಫೆಲಿಕ್ಸ್ ಡಿಸೋಜಾ ಅಂತ ಡಿಸ್ಟ್ರಿಕ್ಟ್ ಸರ್ಜನ್ ಮಾಡಿದ್ರು. ಅವ್ರದ್ದು ಹೇಳಿದೆ, ಓಕೆ ಓಕೆ ಸೈನ್ ಹಾಕಿ ಒತ್ತು ಕೊಟ್ಟರು. ಅದೊಂದು ಖುಷಿಯೇ ಬೇರೆ. ಹೌದು ಹೌದು. ಮತ್ತು ನನಗೆ ಹೋಮ್ ಗಾರ್ಡ್ ಪ್ಯಾರೇಡ್ ಎಲ್ಲ ಇಲ್ಲಿ ಗಾಂಧಿ ಇದೆ ನೆಹರು ಮೈದಾನಲ್ಲಿ ಇತ್ತು. ಮತ್ತು ಎಸ್ ಪಿ ಹಾಸ್ಪಿಟ್ಲು, ಎಸ್ ಪಿ ಆಫೀಸು ಮೈದಾನ ತಲೆಯಲ್ಲಿತ್ತು, ಈಗಲೂ ಉಂಟು. ಅದನ್ನು ಈಗ ಬಹುಶಃ ರೆಡ್ ಕ್ರಾಸ್ ಸೊಸೈಟಿಗೆ ಮಾಡಿದ್ದಾರೆ. ಹೌದು, ಅಲ್ಲಿತ್ತು. ರೂಟ್ ಬರ್ತಿತ್ತು ನಮಗೆ. ನೆಹರು ಮೈದಾನದಿಂದ ಕದ್ರಿವರೆಗೆ ರೂಟ್ ಮಾಡ್ತಿತ್ತು ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆ. ಹೌದೌದು. ಶೂಟಿಂಗ್ ಇತ್ತು, ಶೂಟಿಂಗಿಗೂ ನಮ್ಗೆ ಕಲಿಸಿದ್ದಾರೆ. ಸುರತ್ಕಲ್ಲಿ ಶೂಟಿಂಗ್ ಕರ್ಕೊಂಡು ಹೋಗ್ತಿದ್ದರು. ಹೌದು. ಮತ್ತು ಈ ಸಿಗ್ನಲ್ ಕೊಡಲಿಕ್ಕೆ ಆಗ ಈ ಕರೆಂಟ್ ಏನು ಇರಲಿಲ್ಲ. ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ ಬದಿಯಲ್ಲಿ ಹಂಪನ ಇದರಲ್ಲಿ ನಮಗೆ ಈ ವಾಹನಗಳು ಬಿಡಲಿಕ್ಕೆ ಕೈ ಇಟ್ಟು ಬಿಡಲಿಕ್ಕೆ ಅದೊಂದು ಟ್ರೈನಿಂಗ್ ತಿಂಗಳಿಗೆ 1 ಗಂಟೆ ಕೊಡ್ತಿದ್ರು. ಸಂತೋಷ ಸಮಯ. ಹೌದೌದು, ಎಲ್ಲ ಅನುಭವ ಉಂಟುಂಟು. ಮತ್ತು ರಾತ್ರಿಗೆ ಡಿಸ್ಟ್ರಿಕ್ಟ್ ಸರ್ಜನ್ ತಿಮ್ಮಪ್ಪಯ್ಯ ಎಕ್ಸ್ಪೀರಿಯನ್ಸ್ ಡಿಸ್ಟ್ರಿಕ್ಟ್ ಸರ್ಜನ್ ನಮ್ಮ ಟ್ರೈನಿಂಗ್ ಆಗುವಾಗ ಅವರು ರಾತ್ರಿ ಅವರೊಂದು ಸಣ್ಣ ಗುಡುಗುಡು ಗಾಡಿ ಇತ್ತು. ಅದನ್ನು ಆಗ ಒಂದು ಬಟ್ಟೆ ಅಂಗಡಿಯಲ್ಲಿ ಎಲ್ಲ ಸೈಡ್ನಲ್ಲಿ ಇತ್ತು. ಅಲ್ಲಿ ಗಾಡಿ ಇಟ್ಟು ಬರೀ ಮುಂದುಟ್ಟು ಕೂಡ ರಾತ್ರಿ ನಮಗೆ ನೈಟ್ ಡ್ಯೂಟಿ ಕೂಡ ಇತ್ತು. ಒಂದು ಸ್ಟ್ರೆಚ್ ಮಾಡಿ ಮೆಲ್ಲ ಕಾಡು ನಿದ್ದೆ ಮಾಡಿದ್ದಾರೆ, ವಾಚ್ ಮಾಡಿ ಬಿಟ್ಟಿದ್ರು. ಅಷ್ಟು ಕ್ಲೀಸ್, ಅಷ್ಟು ಕ್ಲೀನ್. ಪಾಯ್ಖಾನೆ ನೋಡ್ತಿದ್ರು, ಎಷ್ಟು ಕ್ಲೀನ್ ಇಟ್ಟುಕೊಂಡಿದ್ದಾರೆ. ಡಾಕ್ಟ್ರು ಇದು ಎಲ್ಲ ಡಾಕ್ಟ್ರುಗಳು ಮತ್ತು ಫಾರ್ಮಸಿಯವರು ಮಲಗಿದಾರಾ ನೋಡಿ ಹೋಗ್ತಿದ್ರು. ಅದನ್ನು ಆಗ ಸಂತೋಷ ಉಂಟಲ್ಲ, ಅದು ಈಗ ಇಲ್ಲಿ ಬೇಕು ಅಂತ ಕಾಣ್ತದೆ ನನಗೆ. ಈಗ ಆಗಿನ ವೈದ್ಯ ವೃತ್ತಿ, ಆಗಿನ ಆ ಒಂದು ಅನುಭವ, ಅದಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಷ್ಟು ವ್ಯತ್ಯಾಸ ಅನಿಸ್ತಾ ಇದೆ? ತುಂಬ ವ್ಯತ್ಯಾಸ ಕಾಣಮ್ಮ. ಈಗ ಭ್ರಷ್ಟಾಚಾರ ಜಾಸ್ತಿ ಆಯಿತು. ಅದು ಪೇಷಂಟ್ ಸರಿಯಾಗಿ ಶಿಷ್ಯಗಳು ನೋಡುವುದಿಲ್ಲ. ಒಂದು ನೋಡ್ತಾರೆ, ಅವರ ಟೈಮ್ ಅವರು ಎದ್ದು ಹೋಗ್ತಾರೆ. ಅದರ ಫಾಲೋಅಪ್ ಇಲ್ಲ. ಪೇಷಂಟ್ ಡೆತ್ ಆಗ್ತದೆ. ಇನ್ನು ಬಿಟ್ಟು ಹೋಗೋ ಇನ್ನೊಬ್ಬರು ಚಾರ್ಜ್ ಈಗೀಗ ಬಿಟ್ಟು ನೋಡೋ ಕ್ರಮ ಇಲ್ಲ ಈಗ. ಹಾಗೆ ಆಗಿದೆ, ದುಡ್ಡಿದ್ರೆ ಮಾತ್ರ ಆಗಿದೆ, ಹಾಗೆ ಆಗಿದೆ. ಹಾಗೆ ನಮ್ಮ ಕಾಲದಲ್ಲಿ ಡಾಕ್ಟ್ರ್ PM ಹೆಗ್ಡೆ ಕೂಡ ಇದ್ದರು. ಈಗಲೂ ಇದ್ದಾರೆ, ಅವರು ಪ್ರಾಯ ಆಯಿತು. ಅದು ಇದು ಹಾಸ್ಪಿಟಲ್ ಕೊಡ್ತಾರೆ ಅವರು ಆರೋಗ್ಯದ ಬಗ್ಗೆ, ಈಗಲೂ ಇರ್ತಾ ಇದ್ದಾರೆ. ನನಗಿಂತ ಏಜ್ ಆಯಿತು ಅವರಿಗೆ. ಅವ್ರು ಮತ್ತೆ MD ಮಾಡಿದ್ದು ಅಲ್ಲಿ ಆನ್ ಡ್ಯೂಟಿಯಲ್ಲಿ MBBS MD ಮಾಡಿದರು. ಅದರ ಜೊತೆ ಡಾಕ್ಟರ್ ಶಾಂತರಾಮ್ ಶೆಟ್ಟರು ಇದ್ದರು, ಆರ್ಥೋ MBBS. ಅವರು ಸಹ ಮತ್ತೆ MS ಆರ್ಥೋ ಅಲ್ಲಿ ಡ್ಯೂಟಿಯಲ್ಲೇ ಮಾಡಿದರು. ಆಗ ಅವರಿಗೆ ದುಡ್ಡು ಸಿಗ್ತದೆ ಗೌರ್ಮೆಂಟಿಂದ. ಈಗ ನೋಡಿ 2 ಯಶಸ್ವಿನಿ ತೇಜಸ್ವಿನಿ ಆರ್ಥೋ ಕಟ್ತಿದ್ದಾರೆ ಅವ್ರು ನೋಡಿ. ಹೌದೌದು, ಗ್ರೇಟು. ಈಗಲೂ ಹೋದರೆ ಡಾಕ್ಟರ್ ಅಂತ ಅಪ್ಪಿಡಿತಾರೆ ನಾನು, ಅಷ್ಟು ಪ್ರೀತಿ. ಹೌದು, ಖಂಡಿತ ಖಂಡಿತ ಮರೀಲಿಕ್ಕಿಲ್ಲ. ಇನ್ನೊಂದು, ನಿಮ್ಮ ಸರ್ವಿಸಲ್ಲಿ ನೀವು ಜೈಲಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಕೈದಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತೆ. ಹೌದು, ನಾನು ಜೈಲಿಗೆ ಅದೇ ಆಗ ಸರ್ಕಾರ, ಕರ್ನಾಟಕ ಸರ್ಕಾರ ಇರಲಿಲ್ಲ. ಈ ನಮ್ಮ ಯಾವುದು ಅಲ್ಲ, ಅದಾಗ ಇದ್ದಿತ್ತು, ನಮ್ಮದು ಮರ್ಜಿ ಆಗಲಿಲ್ಲ. ಹೌದೌದು, ಅದು ಸರ್ಕಾರ ಚೆನ್ನೈ ಇತ್ತು, ಮದ್ರಾಸ್ ಸರ್ಕಾರ ಇತ್ತು. ಆಗ 7 ಗಂಟೆಗೆ ನಮಗೆ ಡ್ಯೂಟಿಗೆ ಹೋಗಲಿಕ್ಕೆ ಒಪ್ಪಿಟ್ಟು. ನಮ್ಮ ಟೈಮೇ 7. ನಾನು ನಡ್ಕೊಂಡೇ ಅಲ್ಲಿ ಅನ್ನೆಲ್ಲ ಕಾಸ್ಮೆಂಟ್ ನಡ್ಕೊಂಡೇ ಸಬ್ ಜೈಲಿಗೆ ಹೋಗ್ತೇನೆ. ವಾಹನ ಇಲ್ಲ. ಮತ್ತು ಬಸ್ ಸಿಕ್ತು ಅಪರೂಪದಲ್ಲಿ, ಟಿಕೆಟ್ ಇಲ್ಲ ಕೊಡ್ತಿದ್ರು ಹೋಮ್ ಗಾರ್ಡ್ ಎಲ್ಲ. ಹಾಗೆ ಅವ್ರು ಸ್ಟೇಟ್ಮೆಂಟು ಕೊಟ್ಟು ಅಲ್ಲಿ ನಮ್ಮೆಲ್ಲ ಜೈಲರ್ಸ್ ಆಗಲಿ ಓಸ್ ಎಲ್ಲ ಅಷ್ಟು ಪ್ರೀತಿ. ಏನಾದ್ರು ತರಕಾರಿ ಮಾಡಿದರೆ ಈ ಜೈಲಲ್ಲಿ ಕಳ್ಳರು ಅದನ್ನು ಕಟ್ಟಿ ಕೊಡ್ತಿದ್ರು ನನಗೆ. ಅಷ್ಟು ಪ್ರೀತಿ ಸೇವನೆ ಮಾಡ್ತಿದ್ದಾರೆ. ಹೌದೌದು. ನನಗೆ ಒಳಗೆ ಹೋದರೆ ಉಂಟಲ್ಲ, ಈ ಕೈದಿಗಳು ಡಾಕ್ಟ್ರ್ ಬರ್ತಾರೆ ಅಂತೇಳಿ ಮದ್ದು, ಎಂಥ ಕಾಯಿಲೆಗೆ ಮದ್ದು ಕೊಡಿ ಸೇವನೆ ಮಾಡ್ತಿದ್ದರು. ಮತ್ತು ಕೆಲವರು
ಉಪಾಯ ಇಲ್ಲದೆ ಅಲ್ಲಿ ನೃತ್ಯ ಪೆಟ್ಟಿಗೋಸ್ಕರ ಸರ್ಟಿಫಿಕೇಟ್ ಬರಲಿ 3 ದಿನ ಸರ್ಟಿಫಿಕೇಟ್ ಆದರೂ ಕೊಡಿ. ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ, ಬರೆದು ಕೊಡ್ತಿದ್ದೆ, ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿದ್ದೆ. ಓಕೆ ಓಕೆ. ಕೈದಿಗಳಿಗೆ ಕೂಡ ಮನೆ ಬಿಟ್ಟು ತೋರಿಸ್ಬಿಟ್ರಿ. ಬಿಟ್ಟಿದೆ ಅವು ಕೈದಿಗಳು. ಇಲ್ಲಿ ಒಂದು ಇದೇ ಕೊಕ್ಕಡ ಏರಿಯಾದ್ದು 5 ಕೈದಿಗಳಿದ್ರು. ಅವರು ಮರ್ಡರ್ ಮಾಡಿ ಬಂದವರು. ಕಡೆಗೆ ಅವರಿಗೆ ಕೇಸ್, ಅವರಿಗೆ ಇದು ಸಿಕ್ಕದೆ, ಸಾಕು ಸರಿ ಇಲ್ಲದೆ ಬಿಟ್ಟು ಹೋಯ್ತು. ಒಬ್ಬರು ಸತ್ರು, ಪುನಃ ಎದುರುಬಾರಿ ಮರ್ಡರ್ ಮಾಡಿದರು. ಮತ್ತೆ ಒಬ್ಬ ಇಲ್ಲಿ ಗೂಡುಮುಗೇರು, ಅವ ನನ್ನ ಮನೆಗೆ ಡಾಕ್ಟ್ರಿಂದ ಆಲ ಉಪಕಾರ ಮಲ್ತಿಜತ್ತ ಎನ್ನೆಡ್ಡೆ ತೂತಿರು ರಜೆ ಕೊಡ್ತೀರಿ ಜೈಲು ರೂಪನಾಗ ಅಂತೇಳಿ ನನ್ನ ಇಡೀ ಮನೆಗೆ ಬೆಜತ್ತ ಮರ ಎಲ್ಲ ಸತ್ತು ಕಾಡಿ ರಾತ್ರಿ ಲೋರಿ ಸಾಗಿಸಿ ಕೊಟ್ಟಿದ್ದಾರೆ. ಹೌದು, ಆಗ ನಾನು ಮನೆ ಕಟ್ಟಿದೆ. ಹೌದಾ ಹೌದಾ, ಆಗಿದೆ. ಮತ್ತು ಹೋಮ್ ಗಾರ್ಡ್ ಸೇರಿದ್ದೆ ಹೇಳಿದೆ ತಮ್ಮ ಅಲ್ಲಿ ಅಡ್ವರ್ಟ್ ಮಾಡ್ತಾರೆ ಮಾಡಿ. ಮತ್ತು ನನಗೆ ಒಂದು ಫಸ್ಟ್ ಏಡ್ ಕಾಂಪಿಟೇಷನಿಗೆ ನನಗೆ ಹೋಮ್ ಗಾರ್ಡಿಂದ 2 ತಿಂಗಳು ಟ್ರೈನಿಂಗ್ ಬ್ಯಾಂಗ್ಳೂರಲ್ಲಿ ಕೊಟ್ಟರು. ಅಲ್ಲಿ ಟ್ರೈನಿಂಗಾಗಿ ಬಂದೆ. ಮತ್ತು ಕಾಂಪಿಟೇಷನ್ ಆಯಿತು ಅವ್ರದ್ದು, ನಮ್ಮದು ಇದರಲ್ಲಿ ಫಸ್ಟ್ ಏಡ್ ಕಾಂಪಿಟೇಷನ್. ನಾನು ಸೇರಿದೆ. ವಿಲೇಜ್ ಇದ್ದರೆ ಸರಿಯಾದೆ, ತಾಲೂಕಿನ ಸರಿಯಾದೆ, ಮತ್ತು ಸ್ಟೇಟಲ್ಲಿ ಸರಿಯಾದೆ. ಬ್ಯಾಂಗ್ಳೂರು ಫಸ್ಟೇ ಹೊರಟೆ. ಮತ್ತು ಆಲ್ ಇಂಡಿಯಾ ಲೆವೆಲ್ ಲಕ್ಕುಣದಲ್ಲಿ ಹಾಕಿದ್ರು ನನ್ನನ್ನು. ಹೋದೆ. ಆಗ ಹೋಮ್ ಗಾರ್ಡ್ ಬೈಲಲ್ಲಿ ಒಂದು ಗನ್ನಲ್ಲಿ ಇಟ್ಕೊಂಡು ಹೋಗ್ಲಿಕ್ಕಿತ್ತು. 7-8 ಜನ ಒಟ್ಟಿಗೆ ಹೋಗ್ತಿದ್ದೆವು ರೈಲಲ್ಲಿ. ಅಲ್ಲಿ ನಾವು ಸೋತು ಬಂದೆವು. ಹೌದೌದು. ಅದೊಂದು ಇದುಂಟು. ಮತ್ತು 2009 ನನಗೆ ಆರ್ಯಭಟ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಸಾಮಾಜಿಕ ಕೆಲಸ ವೈದ್ಯಕೀಯಕ್ಕೆ ಆರ್ಯಭಟ ಪ್ರಶಸ್ತಿ ಕೂಡ ಸಿಕ್ಕಿದೆ ಬ್ಯಾಂಗ್ಳೂರಿನಲ್ಲಿ. ಹೌದೌದು. ನಿಮ್ಮ ಸೇವೆಯನ್ನು ಸರ್ಕಾರ ಗುರುತಿಸಿದೆಯಾ? ಸೇವೆ ಸರ್ಕಾರ ಗುರುತಿಸಿದೆ. ಸರ್ಕಾರಕ್ಕಿಂತ ಹೆಚ್ಚು ನಮ್ಮ ಪೂಜ್ಯ ಧರ್ಮಾಧಿಕಾರಿಗಳು ನನ್ನ ಗುರುತಿಸಿದ್ದಾರೆ. ಹೌದು, ಈಗಲೂ ನನ್ನನ್ನು ಆತ್ಮೀಯ ಕರೀತಾರೆ. ಅವರು ಏನಿದ್ರು ನನ್ನ ಒಳಗೆ ಕರೆದು ಮಾತಾಡ್ತಾರೆ. ಮೊನ್ನೆಯಾಗಿ ನಾವು ಆಮಂತ್ರಣ ಕೊಡಲಿಕ್ಕೆ ಹೋದೆ, ಇದರದ್ದು ನಮ್ಮ ಕಾರ್ಯಕ್ರಮದ್ದು. ಒಂದು ಒಳ್ಳೆ ಬಲೆ ಅಂತ ಒಳಗೆ ಕರೆದ್ರು, ಒಂದು ಕೂತುಗೊಳಿಸಿ ನಮ್ಮ ಫೋಟೋ ಎಲ್ಲ ತೆಗೆದೇ ಹತ್ತಿರ ಪ್ರಿಂಟ್ ಫೋಟೋ ಸಿಗ್ತಿದ್ರು ಅಡ್ಡ. ಮತ್ತೆ ಹೇಳಿದರು, ಕ್ಯಾಂಪ್ ಈಗ ಆಗ್ತಾ ಉಂಟಾ ಇಲ್ವೋ? ಅವನುಂಡು ದನಿಕುಲೆ ಇದು ಕಾವಂದರೆ ಇದು ಆಗಿನ ದಿನ ಅಪ್ಪ ಇತ್ತೇನೆ ಪೋಪೆ ಅಂತ ಹೇಳಿದರು. ಅಷ್ಟು ಕ್ಯಾಂಪಿಗೆ ಅವರು ಅಷ್ಟು ಟಚ್. ಹೌದು, ನಾನು ಕ್ಯಾಂಪಿಗೆ ಆಗುವುದು ಅವರಿಗೆ ಉಂಟಲ್ಲ, ಈ ಪ್ರೈವೇಟ್ ಕ್ಯಾಂಪು ಬರ್ಬಾರತ್ತ, ಆ ಮಾತು ಬಂತವರಿಗೆ. ಈ ಕ್ಯಾಂಪು ಮಧ್ಯಪ್ರದೇಶ ಶಿಬಿರ ಬಗ್ಗೆ ಮಾತಾಡ್ತಿರೋದು. ಅವ್ರದ್ದು ಮಧ್ಯಪ್ರದೇಶ ಶಿಬಿರಕ್ಕೆ ಈಗಲೂ ಕೂಡ ಹೋಗಿ ಆ ಕ್ಯಾಂಪಲ್ಲಿ ಇವರು ಭಾಗವಹಿಸ್ತಾರೆ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗೆ ಆ ಕ್ಯಾಂಪಿನಲ್ಲಿ ಪ್ರತಿ ಒಂದು ತಿಂಗಳ ಫಸ್ಟ್ ಶುರುವಿನ ಸೋಮವಾರ, 3ನೇ ಸೋಮವಾರ ವಿಶೇಷ ಶಿಬಿರ ಕಾವಂತರಿಂದ ಮುಖಾಂತರ ಲಾಯಲ TB ಹಾಸ್ಪಿಟಲ್ ಆಗ್ತಾ ಉಂಟು. ಅದನ್ನು ಪೂಜ್ಯರು 2 ಕೋಟಿ ದುಡ್ಡು ಹಾಕಿ ಆ TB ವಾರ್ಡ್ ಇದ್ದನ್ನು ಅದನ್ನು ಕನ್ವರ್ಟ್ ಮಾಡಿ ಅದನ್ನೀಗ ಸ್ವಾಸ್ಥ್ಯ ಎಂತ ಸೌಧ, ಜಾಗೃತಿ ಸೌಧ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅಂದರೆ VIP ಶಿಬಿರದವರು ಬಂದವರು 8 ದಿನ ಸೋಮವಾರ ಟು ಸೋಮವಾರ ಬಿಡ್ತಾರೆ ಶಿಬಿರ. ಅದು ಹೆಚ್ಚೇನಿಲ್ಲ, ಅದಕ್ಕೆ 5,000 ಕಟ್ಟಲಿಕ್ಕೆ ಒಂದು ಆಧಾರ್ ಜೆರಾಕ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಬಟ್ಟೆ ಊಟ ಗೀಟ ಎಲ್ಲ ಅಲ್ಲಿಂದಲೇ. ಜಾಗ ನೋಡಿದರೆ ಒಂದು ಶಿಬಿರಕ್ಕೆ 8,000 ಬೇಕಾಗ್ತದೆ. ಅಡಿಗೆಯವರು ಜೈನರು ಊರಿನ ಧರ್ಮಸ್ಥಳನೇ ಬರ್ತಾರೆ, ತರಕಾರಿ ಎಲ್ಲ ಧರ್ಮಸ್ಥಳ ಅಕ್ಕಿ ಸಮೇತ ಬರ್ತದೆ. ಹಾಗೆ ಅವರು ಕಡ್ಡಾಯವಾಗಿ ಅವರಿಗೆ ಪ್ರೀತಿ ಅಂದರೆ ಮನೆ ಬಿಟ್ಟು ಹೋದ ಈ ಕುಡಿತದವ್ರನ್ನ ಬಿಡಿಸ್ಬೇಕು ಎಂಬುದು ಆ ವೀರ್ಯಾದ ಉಂಟು. ಈಗಲೂ ಅವರಿಗೆ ಸಂತೋಷ ಆಗ್ತಾ ಉಂಟು. ಮತ್ತು ಅಲ್ಲದೆ ಒಂದು ಶಿಬಿರದ 6ನೇ ದಿನ ಬಂದೇ ಬರ್ತಾರೆ. ಅವರ ಹತ್ರ ಅನಿಸಿಕೆಲ್ಲ ಕೇಳಿಸ್ತಾರೆ. ಮತ್ತು ಎಲ್ಲ ಸಾಂತ್ವನವಾಗಿ ಹೀಗೆ ಒಳ್ಳೆಯದಾಗಿಂತ ಒಂದು ಅರ್ಧ ಗಂಟೆ ಸ್ಪೀಚ್ ಮಾಡ್ತಾರೆ. ಹೌದು, ಅದು ಸಂತೋಷ ಆಗುತ್ತೆ. ಮತ್ತು ಎಷ್ಟೋ ಜನರು ನಮ್ಮ ಎದುರು ಯಾನು ಕೂದು ಕಳಿಸೋದಕ್ಕೆ ಕ್ಯಾಂಪುಡು ಇತ್ತೆ 8 ಜನ ಲೆತ ಬರ್ತದೆ, ಇದೆಂಚೋಲ್ಲ ಇದೆ ಹುಷಾರಿಲ್ಲೇ ಇದೆ ನಿಗಲೇದಾದೇನೆ ಎಡ್ಡೆ ಅಂತ ಮಾತು ಅವರಲ್ಲಿ ಬರ್ತಾ ಉಂಟು. ಅದು ನಮಗೆ ಇನ್ನೂ ಖುಷಿ ಆಗುತ್ತೆ. ಕೆಲವರು ಬರ್ತಾರೆ ಕುಡಿದು ಟೈಟಾಗಿ ಏನೂ ಆಗದೆ, ಮೆಮೊರಿ ಪವರ್ ಕಡಿಮೆ ಆಗಿ ಲಿವರ್ ಹೋಗಿ ಪ್ಯಾಂಕ್ರಿಯಾಸ್ ಬಂದು, ದೊಡ್ಡ ಸಿರೋಸಿಸ್ ಲಿವರ್ ಬಂದು
ಅಂತ ನಾವು ರಿಜಿಸ್ಟರ್ ಮಾಡೋದಿಲ್ಲ. ಅದರ ರೆಫರ್ ಟು ದೇರಳಕಟ್ಟೆ. ಅಲ್ಲಿಂದ ಸೈಕಾಟ್ರಿಸ್ಟ್ ನಮಗೆ ಕಾಂಟ್ಯಾಕ್ಟ್ ಉಂಟು, ಅಲ್ಲಿ ರೆಫರ್ ಮಾಡ್ತೇವೆ. ಹಾಗೆ ಇನ್ನೊಂದು ನೀವು ಆ ಟೈಮಲ್ಲಿ 45 ವರ್ಷಗಳ ಹಿಂದೆ ಪ್ರತಿ ಇದಕ್ಕೆ ಕೊಕ್ಕಡ ನೀವು ಆಗಲಿ ಕುಗ್ರಾಮ ಇತ್ತು, ಅಲ್ಲಿ ಹೋಗಬೇಕಾದ್ರೆ ನೀವು ಬೆಳಗ್ಗೆ ಹೋದರೆ ಸಂಜೆ ಆದರೂ ಕೂಡ ನಿಮಗೆ ಟೈಮಿಂಗ್ಸ್ ಇರಲಿಲ್ಲ. ಎಷ್ಟು ಗಂಟೆವರೆಗೆ ನೀವು ಫೀಲ್ಡಲ್ಲಿ ಇರಬೇಕಾಗಿತ್ತು? ಆವಾಗ ಪರಿಸ್ಥಿತಿ ಹೇಗಿತ್ತು? ಆಗ ನನ್ನೊಂದು ದೊಡ್ಡ ಉದಾಹರಣೆ ಹೇಳ್ತೇನೆ. ಆ, ನಾನು ಒಂದು ದಿನ ಡೆಲಿವರಿಗೆ ಒಂದು ಡೆಲಿವರಿ ಆಗಬೇಕು. ಶಿಶಿಲ ಅಂದರೆ ಶಿಶಿಲ ಪೇಟೆಯಿಂದ 6 ಕಿಲೋಮೀಟರ್ ಮೇಲೆ ಹಚ್ಚಬೇಕದು. ಆಗ ಬಸ್ ಇಲ್ಲ ಅಲ್ಲಿ. ಒಂದು TVS ಬಸ್ ಬರ್ತಿತ್ತು ಹೋಗ್ತಿತ್ತು ಅಷ್ಟೇ, ಗೌರ್ಮೆಂಟ್ ಬಸ್ ಆಗಲಿ ಯಾವುದಿರಲಿಲ್ಲ. ಜಲ್ಲಿ ರೋಡು. ಆಗ ಗ್ಯಾಸಲ್ಲಿ ಇಟ್ಕೊಂಡು ಫಸ್ಟ್ ಸ್ಟಾಪ್ಸ್ ಇಟ್ಕೊಂಡು ಇಲ್ಲಿಂದ 7 ಗಂಟೆ ನಡೆದವ ಅದು 12 ಗಂಟೆಗೆ ಶಿಶಿಲ ಮುಟ್ಟಿದೆ. ಆಗ ಅವರು ಸಿಸ್ಟರ್ ಒಬ್ಬರು ಇದ್ದರು, ಕ್ರಿಶ್ಚಿಯನ್ ಒಬ್ಬರು. ಅವರು ಫೋನ್ ಮಾಡಿದೆ, ಯಾರು ರೆಡಿ ಬನ್ನಿ ಅಂತ ಹೇಳಿದರು. ಆಗ ಅವ್ರು ಕರ್ಕೊಂಡು ಹೋಗಿ ಆವಾಗ ಗ್ಯಾಸ್ ಇದು ಮುಗಿಯಿತು. ಆಗ ಗ್ಯಾಸ್ ಇರಲಿಲ್ಲ, ಪೆಟ್ರೋಲ್ ಸಿಂಚುಮಿನ್ ಹಾಕುವಂಥದ್ದು. ಕಡೆಗೆ ಹತ್ತಿರ ಮನೆಗೆ ಹೋಗಿ ಈ ಸೂಟೆ ಕಟ್ಟಿ ಅದಕ್ಕೆ ಬೆಂಕಿ ಕೊಟ್ಟು ಇದರಲ್ಲಿ ಓದಿ ಅಲ್ಲಿ ಸರ್ 2-2.5 ಗಂಟೆ ಆಗುವಾಗ ಫಸ್ಟ್ ಡೆಲಿವರಿ ಆಗಿಬಿಟ್ಟೆ. ನನಗೆ ದೇವರು ಅಲ್ಲಿ ಶಿಶಿಲೇಶ್ವರ ನೆನೆಸಿದೆ, ವೈದ್ಯನಾಥ ನೆನೆಸಿದೆ, ಕೂಡ ಡೆಲಿವರಿ ಆಯಿತು. ಕಾರ್ಡ್ ಕಟ್ ಮಾಡಿದೆ, ಮುಂಚಿನ ಚೇಂಜಲ್ಲಿ ಕೊಟ್ಟೆ. ಪೆರಿನಿಯಲ್ ತಯಾರಾಗಿತ್ತು, ಅದಕ್ಕೆ 2 ಸೂಚರ್ ಆಗಿದೆ. ಮತ್ತು ಕೂಡಲೇ ಒಂದು ಬೊಂಡೆ ತಂದು ಕುಡಿದು ನಡ್ಕೊಂಡೇ ಬಂದೆ. ಅಷ್ಟರಲ್ಲಿ ಬೆಳಗ್ಗೆ 8 ಗಂಟೆ ಆಯಿತು ಮುಟ್ಟುವಾಗ. ಇದನ್ನು ಜೀವನದ ಇಲ್ಲಿ ಬಂದ ಒಂದು ದೊಡ್ಡ ಸಾಧನೆ. ಹೌದೌದು. ಇವಾಗಿನ ಡಾಕ್ಟರ್ಸ್ ಎಲ್ಲ ಕಷ್ಟ ಇದೆ, ಆದರೆ ನಿಮ್ಮ ಆ ಅವಧಿ ಕಂಪೇರ್ ಮಾಡಿದ್ರೆ ಈಗಿಂದು ಏನೂ ಅಲ್ಲ. ಎಲ್ಲ ಸೌಲಭ್ಯ ಇರುತ್ತೆ, ಎಲ್ಲ ಕಡೆ ದಾರಿ ಇದೆ, ಸ್ಟ್ರೀಟ್ ಲೈಟ್ಸ್ ಇದೆ, ಆಮೇಲೆ ಬೇಕಾದಾಗ ಆ್ಯಂಬುಲೆನ್ಸ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಬಟ್ ನಿಮ್ಮ ಟೈಮಲ್ಲಿ ಆ್ಯಂಬುಲೆನ್ಸ್ ಕೂಡ ಇರಲಿಲ್ಲ. ಏನೋ ತುರ್ತು ಸಂದರ್ಭ ಅಂತ ನೀವೇ ಅಲ್ಲಿ ಹೋಗಬೇಕಾಗಿತ್ತು ವಿನಃ ಪೇಷಂಟ್ಗಳ ತರೋ ಹಾಗಿರಲಿಲ್ಲ. ಆದರೂ ಕೂಡ ಎಷ್ಟೋ ಜೀವ ಉಳಿತಾ ಇತ್ತು. ಖಂಡಿತ. ಈಗಲೂ ಹೇಳ್ತಾರೆ. ಈಗ ಒಬ್ಬ ಪೇಷಂಟ್ ಬಂದ, ಒಬ್ಬ ಮುಸ್ಲಿಂ ಅದು, ಇಲ್ಲಿ ಈ ಕಡೆ ಸೌತಡ್ಡ ಪಟ್ಟಣ ಹತ್ರಗೆ. ಸರ್ ಎನ್ನ ಮಗಳಿಗೆ ಮದುವೆ ಬರ್ತಲ್ಲ, ಈಗ ಬರೋಡೆ ಪಳ್ಳಿಡಿ ದಿಸಿಜಿ ಇಲ್ಲದೇ ಇದೀತೆ ನಾಯಿ ಹೆಂಗೆ ಬರ್ಪೆ ಪಳ್ಳಿಂಗ್ ಬರ್ಪು ಜನ ಬರ್ಪೆ ಒಳ್ಳೆ ಲೆಕ್ಕ ಒಳ್ಳೆ ಹೆಂಗೆ ಜಾಸ್ತಿ ಬೆದೆ ಒಳ್ಳೆ ಇದ್ದೆ. ಆಂಡ ಈ ಪೆಪ್ಪೈನ ಎನ್ನ ಮಗಳಿಗೆ ಇದು ಮದುವೆ ಇಲ್ಲದೆ ಬರ್ತೀವಿ ತುಟ್ಟು ಅಂತ ಹೇಳಿದ. ಎಷ್ಟು ಸಂತೋಷ ಆಗ್ತದೆ. ಇದು ಡೆಲಿವರಿ ಮಾಡಿದ್ದು ಅದೇ ಅದು. ಎಷ್ಟು ವರ್ಷದ ಅನುಭವದಲ್ಲಿ ಸಾವಿರಾರು ಸಂಖ್ಯೆಯ ಒಂದು ಪ್ರೀತಿಯನ್ನು ಗಳಿಸಿದ್ದೀರಾ, ಹೌದಾ? ಇದೀಗ ನೀವು 90 ವರ್ಷ ಅದರ ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ಈ ಆಸ್ಪತ್ರೆ ಬಗ್ಗೆ ಹೇಳೋದಾದ್ರೆ, ಎಷ್ಟು ವರ್ಷ ಆಯಿತು ಈ ಆಸ್ಪತ್ರೆ ಕಟ್ಟಿ? ಇಲ್ಲಿ ಏನೆಲ್ಲ ಸೌಲಭ್ಯ ಇದೆ, ಯಾವ ಥರ ಚಿಕಿತ್ಸೆಯನ್ನು ನೀವು ಕೊಡ್ತೀರಾ? ಇಲ್ಲಿ ನಾನು ಹಾಸ್ಪಿಟ್ಲ್ ಕಟ್ಟಿ 16 ವರ್ಷ ಆಯಿತು. ಪೂಜ್ಯ ಧರ್ಮಾಧಿಕಾರಿಗಳು ಮತ್ತು ಬಂದು ಉದ್ಘಾಟನೆ ಮಾಡಿದ ಆಸ್ಪತ್ರೆ ಇದು. ಇಲ್ಲಿ ನಮ್ಮದು ಪಂಚಕರ್ಮ ಟ್ರೀಟ್ಮೆಂಟ್ ಒಂದು, ಮತ್ತು ಡೇ ಕೇರ್. ಮೊದಲು ನಾವು ಅಡ್ಮಿಷನ್ ಮಾಡಿಕೊಂಡಿದ್ದೇವೆ, ಮತ್ತು ನಮಗೆ ಬೇಕಾದ ಸ್ಟಾಫ್ ಸಿಗಲಿಲ್ಲ, ಮತ್ತು ಅದನ್ನು ಬಿಟ್ಟು ಈಗ ಡೇ ಕೇರ್ ಮಾತ್ರ ಮಾಡ್ತಿದ್ದೆ. ಓಕೆ, ಪ್ಯೂರ್ ಆಯುರ್ವೇದಿಕ್ಕೆ ನಮ್ಮದು. ಇಂಗ್ಲೀಷ್ ಮೆಡಿಸಿನ್ ಅಗತ್ಯ ಇದ್ದರೆ ಮೆಡಿಕಲ್ ಸೀಟ್ ಕೊಟ್ಟುಕೊಡೋದು ಅಷ್ಟೇ, ಬೇಕಿದ್ದರೆ. ಪಂಚಮಿಗಿಂತ ಮುಂಚೆ ನಿಮ್ಮ ಯಾವ ಕ್ಲಿನಿಕ್ ಇತ್ತು? ಯಾವ ವರ್ಷದಲ್ಲಿ ಮಾಡಿದ್ರಿ ಮುಂಚೆ? ಸರಿ. ಪಂಚಮಿತ ಮುಖ್ಯ. ನಾನು ಅದರ ಮೊದಲು ನಾನು ಎಲಿಮೆಂಟ್ರಿ ಶಾಲೆ ಉಂಟು, ಪೇಟೆಯಲ್ಲಿ ಉಂಟು. ಅಲ್ಲಿ ರೂಮಿನಲ್ಲಿ ನನ್ನ ಹೆಂಡತಿ ಹೆಸರು ಪೂರ್ಣಿಮಾ ಅಂತ, ಪೂರ್ಣಿಮಾ ಕ್ಲಿನಿಕ್ ಅಂತ ಆಗಿದೆ. ಆ ಕಾಲದಲ್ಲಿ ಈ ಅನುಭವಗಳು ಆಗ ಬಂದದ್ದು ನನಗೆ. ದೋಣಿ ದಾಟುವಂಥದ್ದು, ನೀರಿನ ಇಷ್ಟು ದಾಟಿಯಾದರೂ ಹೋಗುವಂಥದ್ದು, ಆಗ ಅನುಭವ ಬಂದದ್ದು. ಆಗ ಆ ಪೇಷಂಟ್ಗಳು ಬರ್ತಿತ್ತು. ಕಡೆಗೆ ಅಲ್ಲಿ ನನಗೆ ವೈದ್ಯನಾಥ ಇದ್ದಿದ್ದು, ಅಲ್ಲಿ ಒಂದು ವಾಸ್ತು ಸರಿಯಿಲ್ಲ ಅಂತ ನನ್ನ ಬಿಲ್ಡಿಂಗ್ ಅವರು ಬೆಂಕಿ ಬಿತ್ತು ರಾತ್ರಿ. ಮತ್ತು ಊರಿನವರೆಲ್ಲ ಇಟ್ಟು ನಂದಿಸಿದರು, ಇದು ಊರು ಬಿಡಬೇಕಾಯಿತು. ಹಾಗೆ ಒಂದು ಕಾರಣ ಉಂಟು ಮಾತ್ರ, ಏನಂದರೆ ನನ್ನ ಹಿರಿಯರು ನನ್ನ ತರವಾಡು ಮನೆ ಬಂಟ್ವಾಳ. ಅದೇ ಅಜ್ಜಂದಿರು ನನಗೆ ಈ ಕಲ್ಲುಟ್ಟಿ ಬಂದು ಸ್ಥಾಪನೆ ಮಾಡಿ ವರ್ಷಕ್ಕೆ ಪರವು ಕೊಡ್ತಾ ಇದ್ದಾರೆ. ಅವರು ಇದಕ್ಕೆ ನೇಮ ಗೊತ್ತಿರಲಿಲ್ಲ, ಅವರ ಕಾಲದಲ್ಲಿ ಕಷ್ಟ ಇತ್ತು. ಇಲ್ಲಿ ವೈದ್ಯನಾಥ ಬಂದು ನಾನು ವೈದ್ಯನಾಥನ ಸೇವೆ ಮಾಡಲಿಕ್ಕೋಸ್ಕರ 2095 2007ಕ್ಕೆ 2 ಬ್ರಹ್ಮ ಕಲಶಕ್ಕೆ ನಾನು ಒಳ್ಳೆಯ ಕೆಲಸ ಮಾಡಿ ವೈದ್ಯನಾಥ ಸೇವೆ ಸಿಕ್ಕಿದಲ್ಲ,
ಒಳ್ಳೆಯ ದುಡ್ದು ಹಳ್ಳಿಯಲ್ಲಿ ಹೋಗಿ ಪ್ರಚಾರ ಮಾಡಿ ನಾನು ಸೇವೆ ಸಲ್ಲಿಸಿದಾಗ ಆ ದೈವಗಳು ಎದ್ದರು, ನೀನು ಎನ್ನನ್ನು ಬಿಟ್ಟು ನೀವು ದೇವರನ್ನ ಕಾರ್ಯ ಪೋಯತ್ತ ಅಂತ ನನಗೆ ಸ್ವಲ್ಪ ಮಾನಸಿಕ ಆಗಿಕೊಟ್ರು. ನನ್ನ ಮನಸ್ಸೇ ಸರಿಯಿಲ್ಲ. ಕಡೆಗೆ ಒಬ್ಬ ಕೇರಳದ ಪ್ರಶ್ನೆಯನ್ನು ಕೇಳುವಾಗ ಈ ದೇವರನ್ನು ಮನಸ್ಸುಕೊಳ್ಳದರಿಗೆ ಅದಕ್ಕೆ ನೇಮಕೊಂಡು ಹುಷಾರಪ್ಪ ಅಂತ. ಹಾಗೆ ನೇಮ ಕೊಟ್ಟೆ, ನನ್ನ ಖರ್ಚಿಗೆ ತರವಾರು ಮಾಡಿ ನೇಮ ಕೊಟ್ಟೆ, ಮತ್ತು ಹುಷಾರಾದೆ. ಇವಾಗ ಆರೋಗ್ಯ ಈಗ ಒಳ್ಳೆಯದುಂಟು, ಆರೋಗ್ಯ ನೆಮ್ಮದಿ ಉಂಟು. ಅದೇ ಆರೋಗ್ಯಕ್ಕೆ ಮುಖ್ಯ ಮೆಡಿಸಿನೇ ನೆಮ್ಮದಿ. ಈಗ ನಿಮ್ಗೆ ಯಾವುದೇ ಟ್ಯಾಬ್ಲೆಟ್ ಎಲ್ಲ ಯಾವುದಿಲ್ವಾ? ಇಲ್ಲ ಇಲ್ಲ. ನಿಜಕ್ಕೂ ನಾವೆಲ್ಲ ಈ ವಯಸ್ಸಲ್ಲೇ ನಮಗೆ ಕಾಲು ನೋವು ಅಥವಾ ಏನೋ ಟ್ಯಾಬ್ಲೆಟ್ಸ್ ಬೇಕೇ ಆಗುತ್ತೆ. ಅದ್ರಲ್ಲಿ ಕೂಡ ಈಗ ಶುಗರ್ BP ಅಂತೂ ಎಲ್ರಿಗೂ ಕಾಮನ್. ಆದ್ರೆ ಇವರು ಈ 90ರ ವಯಸ್ಸು ಟಚ್ ವುಡ್ ಇದೇ ತರ ಇರ್ಲಿ, ಅವ್ರು ಇನ್ನಷ್ಟು ಅವ್ರು ಸೇವೆಯನ್ನ ಮಾಡ್ಲಿ. ಇನ್ನೊಂದು, ಈಗ ನಿಮ್ಮ ಮಕ್ಕಳ ಬಗ್ಗೆ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ, ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಸ್ ಆಗಿದ್ದಾರೆ, ಮೊಮ್ಮಕ್ಕಳು ಕೂಡ ಅದೇ ವೃತ್ತಿಯ ಸಾಕ್ತಾ ಇದ್ದಾರೆ ಅನ್ನುವಂಥದ್ದು, ಇದರ ಬಗ್ಗೆ ನೀವು ಹೇಳಿದ್ರೆ? ಇದು ನನ್ನ ದೊಡ್ಡ ಮಗ ಡಾಕ್ಟರ್ ಆಗಿದ್ದ. ಹೌದು, ಆದರ್ಶ ಹಾಸ್ಪಿಟಲ್ ಪ್ರಸಾದ ಒಟ್ಟಿಗೆ ಕೆಲಸ ಕೂಡ ಮಾಡಿದ್ದೆ, ನೈಟ್ ಡ್ಯೂಟಿ. ಮತ್ತು ನನ್ನ ಸೊಸೆ ಅವನಿಗೆ ಹೆಂಡತಿಯಾಗಿ ಬಂದಳು. ಸೊಸೆ BMS ಡಾಕ್ಟರ್ ಆದರು. ಈಗ ಅವಳ ದೊಡ್ಡ ಎಡ್ಡೆ ಮಗಳು ಪಂಚಮಿ ಅಂತ 3 ವರ್ಷನೇ ಸ್ಟೂಡೆಂಟ್ ಈಗ. ಹೌದು, ಧನ್ವಂತರಿ ಕಾಲೇಜ್ ಮೆಜೆಸ್ಟಿಕ್ನಲ್ಲಿ ಈಗ ಬಂದಿರಬೇಕು ಈಗ ರಜೆಗಳಿಗೆ. ಮತ್ತು ಇನ್ನೊಂದು ಮಗು ಸೈನ್ಸ್ ಪ್ರಾಕ್ಟೀಸಲ್ಲಿ ಓದ್ತಾ ಇದ್ದಾಳೆ. ಅವಳು ತಾಳಮದ್ದಲೆ, ಚೆಂಡೆ, ನೃತ್ಯ, ಸಂಗೀತ ಎಲ್ಲ ಒಂದೊಂದು ಸ್ಟೇಟ್ ಆಯಿತು. ಅವಳು ಜೂನಿಯರ್ ಆಯಿತು, ಮೊದಲೇ ಪ್ರೈವೇಟ್ ಮಾಡ್ತಿದ್ದಾಳೆ. ಯಕ್ಷಗಾನ ಕಲಾವಿದೆ ಕೂಡ, ಎಲ್ಲ ಇದರಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಅದರಲ್ಲಿ ಭಾರಿ ಸಂತೋಷ. ಹೌದು, ನೆಮ್ಮದಿ ಬದುಕು. ಇನ್ನೊಂದು, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ಅನುಭವ ಬಗ್ಗೆ ಹೇಳಿದ್ರಿ. ನಿಮಗೆ ಸ್ಫೂರ್ತಿ ಯಾರು ಅಂತ? ನಿಮಗೆ ಮುಖ್ಯವಾಗಿ ಈ ವೈದ್ಯ ವೃತ್ತಿಗೆ ಇವರನ್ನು ನೋಡಿ ನಾನು ಕಲ್ತ್ಕೊಂಡೆ, ಇವರಿಂದ ನಾನು ಇಷ್ಟೊಂದು ಬೆಳೆದೆ ಅಂತ ಹೇಳುವಂಥ ವ್ಯಕ್ತಿ ಯಾರು? ನನಗೆ ನಿಜವಾಗಿ ಸ್ಫೂರ್ತಿ ಕೊಟ್ಟವರು ಶಿವರಾಮ ಶಿಶಿಲ ಅಂತ. ಅವರು ಪ್ರಾಧ್ಯಾಪಕರಾಗಿ ಶಿಶಿಲದಲ್ಲಿ ಇದ್ದರು. ಅವರ ಇಡೀ ಫ್ಯಾಮಿಲಿಗೆ, ಅವರು ಶಿಶಿಲದಲ್ಲಿ ಇದ್ದರೂ ಫ್ಯಾಮಿಲಿಗೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಅವರ ತಾಯಿಗೆ ಒಂದ್ಸರಿ ಹುಣ್ಣಾಗಿ ಶುಗರ್ ಇತ್ತು ಅವರಿಗೆ, ಹುಳ ಕೂಡ ಆಗಿತ್ತು. ನಡ್ಕೊಂಡು ಹೋಗಿ ಮತ್ತು ಏನೋ ಬೈಕಲ್ಲಿ ಹೋಗಿಕೊಂಡು ಟ್ರೀಟ್ಮೆಂಟ್ ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡಿ ಬಿಟ್ಟಿದ್ದೆ, ಹುಷಾರಾಗಿದ್ದರು. ಮತ್ತು ಪ್ರಭಾಕರ್ ಶಿಶಿಲ ಅಂತ ಒಬ್ಬರಿದ್ದೆ, ಅವರ ಅಳಿಯ. ಹೌದು, ಅವರ ತಾಯಿಗೂ ಇಲ್ಲಿ ಇದ್ದರು ಅವರು, ಶಿಶಿಲ ಪ್ರಭಾಕರ್ ಇಲ್ಲಿ. ಹೌದು, ಈಗ ಇಲ್ಲಿ ಸುಳ್ಯದಲ್ಲಿದ್ದಾರೆ ಹೇಳಿ, ಪ್ರಭಾಕರ್ ಸುಶೀಲ ಅಂತ ಫೇಮಸ್ ಅವರು, ದೊಡ್ಡ ವಾಗ್ಮಿ. ತುಂಬ ಕಥೆಗೆಲ್ಲ ಬರ್ತಾರೆ, ನನ್ನ ಆತ್ಮೀಯರವರು. ಹಾಗೆ ಅವರ ತಾಯಿಗೂ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟೆ ನಾನು. ಮತ್ತು ಶಿಶಿಲಕ್ಕೆ ಹೋದಾಗ ಅದು ಹೇಳಿದಲ್ಲ ನಮಗೆ, ಎಲ್ಲ ಪ್ರತಿಯೊಬ್ಬರು ಇವತ್ತು ಬೆಳಿಗ್ಗೆ ಒಬ್ಬ ರಾಣ್ಯದವ ಮುದ್ದಿಗೆಯಲ್ಲಿ ಎಂಗ್ಳು, ನಾವು ಸಣ್ಣ ಇರುವಾಗ ಸರ್ ನೀವು ನಮ್ಮಲ್ಲಿ ಬಂದು ನಡ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ, ಈಗಲೂ ನಿಮ್ಮ ನೆನಪು ಆಗ್ತಾ ಉಂಟು ಅಂತ ಹೋದೆ ಇವತ್ತು ಬೆಳಿಗ್ಗೆ. ಅದು ಮತ್ತು ಇನ್ನೂ ಸೇರಿಸ್ಕೊಂಡು ಬಾ, ನಾಳೆ ಕಾರ್ಯಕ್ರಮ ಬಾ ಮಾರೆ, ಏನು ಹೇಳುವುದಿಲ್ಲ ಅನಿಸಿಕೆ ಹೇಳಿ ಅಲ್ಲಿ ಹೇಳಿದ್ದೀನಿ ಅಂತ ಹೇಳಿದೆ. ನನಗೆ ಖುಷಿ. ನನಗೆ ನೆನಪಿಲ್ಲ, ಇದೆಲ್ಲ ನೆನಪೇ ಇಲ್ಲ. ಅವ್ರು ನೆನಪಿಸಿರಪ್ಪ ಅದು ನೋಡಿ. ನಾನು ಮಾಡಿ ಸುಮಾರಷ್ಟು ಸೇವೆ ಕೊಟ್ಟಂತ ನಿಮ್ಗೆ ನೆನಪಲ್ಲಿ ಕೆಲವೊಂದಷ್ಟು ಉಳಿಬೋದು, ಆದ್ರೆ ನಿಮ್ಮಿಂದ ಸೇವೆಯನ್ನು ಪಡ್ಕೊಂಡಂಥವರಿಗೆ ಪ್ರತಿ ಕ್ಷಣ ಕೂಡ ಇಂಪಾರ್ಟೆಂಟ್. ಅನೇಕರಿಗೆ ನಾನು ಜೀವವನ್ನ ಮರುಜನ್ಮ ಕೊಟ್ಟಂಥವ್ರು ಅಂತ ಇರುತ್ತೆ, ಕೆಲವು ಹೆರಿಗೆ ಕೂಡ ಹಾಗೇನೆ, ಅದು ಕೂಡ ಜನ್ಮನೇ ಇರುವಂಥ ತಾಯಿಗೆ ಕೂಡ ಆ ಥರ ಅನೇಕ ಸೇವೆನೆ ಮಾಡಿದಂಥವ್ರು. ಇದಕ್ಕೆ ನವತಿ ಕಾರ್ಯಕ್ರಮ ಬಗ್ಗೆ ಹೇಳೋದಾದ್ರೆ? ಹೌದು, ನಾನು ಮತ್ತೆ ನನ್ನ ಈ 3 ಮಗಳಂದಿರನ್ನು ಸಹ ಕೊಟ್ಟದ್ದು ಒಳ್ಳೊಳ್ಳೆ ಜಾಗಕ್ಕೆ. ಒಬ್ಬ ದೊಡ್ಡ ಒಂದು 20 ಎಕರೆ ಜಾಗ ಇದ್ದವರು ಇಲ್ಲಿ ಹತ್ತಿರ ಇದ್ದೆ, ಪಟ್ಟಣ ಮೇಲೆ. ಮತ್ತು ಒಬ್ಬ ಮಗಳನ್ನು ಅವರು ಬ್ಯಾಂಗ್ಳೂರಿದ್ದರು, ಆಗ ಮದುವೆ ಮಾಡಿಕೊಟ್ಟೆ. ಈಗ ಅಲ್ಲೆಲ್ಲ ಬಿಟ್ಟು ಇಲ್ಲಿಯೇ ಬಂದು 2 ಕಿಲೋಮೀಟರ್ ಮೊದಲು ಜಾಗ ಮಾಡಿಕೊಟ್ಟೆ ಅವರಿಗೆ, ಕೂತ್ಕೊಳ್ಳಿ ಅಂತ. ಒಳ್ಳೆ ಇದರಲ್ಲಿದ್ದಾರೆ. ನಾನಂದರೆ ಅಷ್ಟು ಪ್ರೀತಿ. ಒಂದು 2ನೇ ಮಗಳನ್ನು ಅವರಿಗೆ ಕೊಟ್ಟೆ. 3ನೇ ಮಗಳನ್ನು ಇಲ್ಲಿಗೆ ನಡುತೋಟ ಸುಬ್ರಹ್ಮಣ್ಯಕ್ಕೆ ಕೊಟ್ಟೆ, CHED ಮಾಸ್ಟರ್ಗೆ. ಅವಳು ಸಹ CPED ಆಗಿತ್ತು, ಮನೆ ಸಂಸ್ಥೆ CPED ಮಾಡಿದಳು. ಇಲ್ಲಿ CPED ವರ್ಕ್ ಸೈಂಟ್ ಜಾರ್ಜ್ ಮಾಡಿದ್ರು ಅವಳು, ಮತ್ತೆ ಮಾಡಿಕೊಟ್ಟೆ, ಅದು ಬಿಟ್ಟಳು ಅವಳು. ಮತ್ತು ಗಂಡ ವಿಜಯಕುಮಾರ್ ಅಂತ ಒಂದೇ ಶಾಲೆಯಲ್ಲಿ 6 ಮಕ್ಕಳಿರುವಾಗ 27 ವರ್ಷ ಆದ ಮೊನ್ನೆ ಇತ್ತೀಚೆಗೆ ಕಳೆದ ವರ್ಷ ಅವರಿಗೆ ಇದಿತ್ತು, ರಿಟೈರ್ಡ್ ಆದ. ಭಾರಿ ಊರಿನವ್ರು ಬಂದಿದ್ದರು.
ಹೌದು. ಅವನ ಸೇವೆ ಅಷ್ಟಿತ್ತು. 6 ಮಕ್ಕಳು ಹೋದವರು ಅವ್ರು ರಿಟೈರ್ಡ್ ಆಗುವಾಗ 60 ಮಕ್ಕಳು ಮಾಡಿಸಿಟ್ಟು ಹೋದ. ಮುಚ್ಚುವ ಪರಿಸ್ಥಿತಿ ಇತ್ತು ಶಾಲೆ. ಮತ್ತೆ ಮೆಚ್ಚಬೇಕು. ಅವ್ರು ಸೇರಿಕೊಂಡು ಮಾಡುವ ಕೆಲಸ ಇದು. ಹೌದು. ಮಾವನಿಗೆ ಮಾಡಲೇಬೇಕಪ್ಪ ಅಂತ ಹೇಳಿಕೊಂಡಿದ್ದವರು ಹಾಗೆ ಮಾಡ್ತಾ ಇದ್ದಾರೆ. ಹೌದು ಹೌದು ಹೌದು. ಒಂದು ಕಡೆ ವೃತ್ತಿ ಜೀವನ, ಇನ್ನೊಂದು ಕಡೆ ಸಂಸಾರ ಜೀವನ 2 ಕೂಡ ನೆಮ್ಮದಿಯಾಗಿರುವಂಥದ್ದು. ಸೊ ಡಾಕ್ಟರ್ ಪ್ರಭು ಬಗ್ಗೆ ನಿಮ್ಮ ಮಾತು. ಡಾಕ್ಟರ್ ಪ್ರಭುಗಳು ನನ್ನನ್ನು 1955ರಲ್ಲಿ ನನ್ನ ಎಜುಕೇಷನು ಆಯಿತು. 55 ನನ್ನ 10th ಆಯ್ತು ಆಗ. ಆಗ ನಮಗೆ ಇದಿಲ್ಲ, ಪಿ ಯು ಸಿ ಇರಲಿಲ್ಲ ಆಗ. 10th ಆಗ ಫಸ್ಟ್ ಕ್ಲಾಸ್ ಬಂತು. ಒಳ್ಳೆ ಸ್ಟಡಿ ಮಾಡಿದ್ದೇನೆ ಆಗ. ನಾನು ಇಷ್ಟು ಕಲಿಬೇಕಾದ ನನಗೆ ಮೂಲ ಕಾರಣ ನನ್ನ ಅಜ್ಜಿ. ನನ್ನ ತಂದೆಯ ತಾಯಿ ಮತ್ತು ತಂದೆ ಅಜ್ಜಿ. ಅವರು ನನಗೆ ಸಣ್ಣದಿರುವಾಗಲೇ ಅಲ್ಲಿಗೆ ಶಾಲೆ ಕಲಿಸಿರೋರು. ಶಾಲೆ ಕಲಿಸಿಗೆ ಬಿಡಲಿಲ್ಲ ಅವರು. ಅವ್ರಿಗೆ ಗದ್ದೆ ಇತ್ತು. ಗದ್ದೆ ಹೀಗೆ ಉಳಿಬೇಕು ಅಂತ ಗೋಣ ಕಟ್ಟಿ ಕೊಟ್ಟಿದ್ದಾರೆ. ಉಳ್ತಿದ್ದೇನೆ. ಒಂದು ಮೇಜು ಕೂಡ ನಡೀಲಿ ಕಲಿಸಿದ್ದಾರೆ, ಕೊಯ್ಲಿಕ್ಕೂ ಕಲಿಸಿದ್ದಾರೆ. ಆಗ ಮೆಷಿನ್ ಯಾವುದಿಲ್ಲ ತಾನೆ. ಮತ್ತು ಅವರ ಗದ್ದೆಯಲ್ಲಿ ಒಲೆಯಿಂದ ತೋಟ ಏತಂತ ಸಿಕ್ಕಿದಾಗ ಇಳಿಯುವಂಥದ್ದು, ನೀರು ಮಗಚುವಂಥ, ಅದು ಮಗಚುವ ಕೆಲಸ ಮಾಡಿ ಈ ತರಕಾರಿಗಳನ್ನು ಬೇಯಿಸಿ ಅದನ್ನು ಕೂಡ ಪೇಟೆಗೆ ಮಾಡಿದ್ದೆ ನಾನು. ಪೇಟೆ ಮಾಡಿ ಅದನ್ನು ಕೆಲಸ ಅಜ್ಜಿ ಕಲಿಸಿದ್ದಾರೆ. ಈಗ ಇರಬೇಕು ಕಾಣ್ತಿತ್ತು. ಅವ್ರಿಗೆ ಇದ್ದರೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಆವಾಗ ಬರ್ತದೆ ಒಟ್ಟು. ಮತ್ತೆ ಶಾಲೆಗೆ ಹೋಗ್ತಿದ್ದೆ. ಶಾಲೆಗೂ ನಮ್ಮ ಮನೆಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಆಗ ನೀವು ವ್ಯವಸ್ಥೆ ಇಲ್ಲ. ಹೌದು. ಎಲ್ಲ ಮಾಸ್ಟರ್ಗಳೆಲ್ಲ ನಮಗೆ ಈ ಕೆಲವು ನಾನು ಹಿಂದೆ ಇದ್ದರೆ ಕೆಲವು ನಾರಾಯಣ ಬಾಳಿಗೆ ಅಂತ ಇದ್ದರು. ಅವರು ಇಂಗ್ಲೀಷಲ್ಲಿ ಇದ್ದರು. ಅವ್ರು ಹೇಳಿದರು, ನನ್ನ ಅಜ್ಜನ ಕರೆದು, ನಿಮ್ಮ ಮಗ ಸ್ವಲ್ಪ ಹಿಂದೆ ಇದ್ದಾರೆ, ಆದಿತ್ಯವಾರ ಮಧ್ಯಾಹ್ನ ಮೇಲೆ ಮನೆಗೆ ಕಳಿಸು. ಟೀಚರ್ ಮನೆಗೆ ಕೊಡ್ತಿದ್ದರು, ಇದು ದುಡ್ಡು ಇಲ್ಲದೆ. ಹಾಗೆ ನಾನು ಪಾಸಾಗಲಿಕ್ಕೆ ಕಾರಣ ಆಯಿತು. ಬರೀ 10th. ಅದ್ರ ಮೇಲೆ ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಸ್ ಮಾಡಿದೆ ನಾನು. ಆಯುರ್ವೇದಿಕ್ ಸ್ಟಡಿ ಮಾಡಿದೆ ಮಂಗಳೂರಿನಲ್ಲಿ. ಹೌದು ಮಾಡಿದೆ. ಉಪಾಧ್ಯಾಯರು ಆಯುರ್ವೇದಿಕ್ ಪಂಡಿತರಿದ್ದರು. ಅವರು ಹೇಳಿದ್ರು, ಸರ್ಟಿಫಿಕೇಟ್ ಕೊಟ್ಟರು, ನೀನು ರಿಜಿಸ್ಟರ್ ಮಾಡಿಕೊ, ಪರೀಕ್ಷೆ ಕೂತ್ಕೋ. ಪರೀಕ್ಷೆ ಕೂಡಿದೆ, ರಿಜಿಸ್ಟರ್ ಮಾಡಿದೆ. ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆಗಲಿಕ್ಕೆ ಕಾರಣ ನಮ್ಮ ಆಗ MLA ಸುಬ್ರಹ್ಮಣ್ಯ ಭಟ್ ಅಂತ ಇದ್ದರು. ಆ ಸುಬ್ರಹ್ಮಣ್ಯ ಗೌಡ್ರು, ಆಗ ಬೆಳ್ತಂಗಡಿ ತಾಲೂಕು ಇಲ್ಲಲ್ಲ, ಪುತ್ತೂರು ತಾಲೂಕಿನ MLA ಇದು. ಅವರು ಭಾರಿ ಪರಿಚಯ. ಆದರೆ ಹೋದೆ, ಹೀಗೆ ಉಂಟು, ನನಗೆ ಒಂದು ರಿಜಿಸ್ಟರ್ ಆಗಲಿಕ್ಕೆ ಒಂದು ಸರ್ಟಿಫಿಕೇಟ್ ಕೊಡಿ. ಹಾಗಾದರೆ ಡಿಸಿಸ್ಟರ್ ತಿಮ್ಮಪ್ಪ ಅಂತ, ಅವ್ರಿಗೆ ಭಾರಿ ಕ್ಲೋಸ್ ಡಿಸ್ಚಾರ್ಜರ್. ಅವ್ರಿಗೆ ಲೆಟ್ರ್ ಕೊಟ್ಟರು. ಹೋಗಿ ಅವರ ಡ್ರೈವರ್ ನನಗೆ ಕ್ಲೋಸು, ಯಾರು ಡಿಸ್ಚಾರ್ಜರ್. ಅವ್ರು ಟೈಮ್ ಮಾಡಿ ನಾನು ಕರೆದ್ರು. ಹೋದು ಸರ್ಟಿಫಿಕೇಟ್ ನೋಡಿದ್ರು, ಆಯಿತು, ನೀವು ಒಳ್ಳೆ ಕಲಿ, ರಿಜಿಸ್ಟರ್ ಮಾಡಿ ಸೈನ್ ಹಾಕಿ ಕೊಟ್ಟರು. ಅದು ಬೋರ್ಡು ರಿಜಿಸ್ಟರ್ ಕೂಡ ಆಯಿತು. ಹಾಗೆ 2 ವರ್ಷದ ಹೋಮಿಯೋಪತಿ AMHH, ಅದು ಗುರುಗಳು ನನಗೆ 2 ವರ್ಷ ಕೋರ್ಸು ಮಡ್ರಾಸ್ ಸ್ಟೇಟ್ನಲ್ಲಿ ಮಾಡಿದ್ದು. ಅದು ಅವರ ಮುಖಾಂತರ ಸಿಕ್ಕಿದ್ದು. 2 ವರ್ಷ ಕಲಿತೇನೆ. ಇದಿಷ್ಟು ಸರ್ಟಿಫಿಕೇಟ್ ಕಾರಣ ಗುರುಗಳು. ಅವರಿಂದ ನಾನು ಈ ರೇಂಜಿಗೆ ಹೋಗ್ತಿರಲಿಲ್ಲ. ನಾನು ನಿಜವಾಗ್ಲೂ ಸಿವಿಲಿಗೆ ಟ್ರೈ ಮಾಡುವ. ಆಗ KPTಯಲ್ಲಿತ್ತು. 1 ವರ್ಷ ಆಗಿದೆ ಸ್ಟಾರ್ಟ್ ಆಗಿ. ಕಾಲ್ ಫಾರ್ ಮಾಡಿ ನನ್ನ ಕ್ಲಾಸ್ಮೇಟ್ ಏನು ಹೇಳಿದ, ನಾವು ಇಂಜಿನಿಯರ್ ಮಾಡುವ, ಸಿವಿಲ್ ಮಾಡುವ. ಅವನು ನನ್ನ ಕ್ಲಾಸ್ಮೇಟ್ ಕೊಂಕಣಿಯವ, ಆದರೂ ಸಹ ನನ್ನ ಬಿಡಲಿಲ್ಲ. ಆಯಿತು, ನಾನು ಹಾಕಿದೆ. ಓದಿ ಸಿಲೆಕ್ಟ್ ಆಯಿತು. ಸಿಲೆಕ್ಟ್ ಆಗಿ ಏನು ಮಾಡೋದು, ನನ್ನ ಚಿಕ್ಕಪ್ಪನವರು ಇಬ್ಬರು ಇದ್ದಾರೆ, ತಂದೆ ತಮ್ಮ. ನನ್ನ ತಂದಿರುವಾಗಲೂ ತೀರಿ ಹೋಗಿದ್ದಾರೆ. ಒಬ್ಬರು ಚಿಕ್ಕಪ್ಪ ದೇವಪ್ಪ ಅಂತ, ಒಬ್ಬರು ಚಿಕ್ಕ ಸೋಮಯ್ಯ ಅಂತ. ಸೋಮೇಗೌಡರು ಹೇಳಿದೆ, ಅವರು CP ಲಾರಿಯಲ್ಲಿ ಇದ್ದರು ಆಗ ಮಂಗಳೂರಿನಲ್ಲಿ. ಅವ್ರದ್ದು ಕೇಳಿ ಹೇಳಿದೆ, ನಾನು ಊಟದ ವ್ಯವಸ್ಥೆ ನನ್ನ ಸಂಬಂಧವರು ಇಲ್ಲಿದ್ದಾರೆ, ಊಟ ವ್ಯವಸ್ಥೆ ನೀನು ಅಲ್ಲಿ ಮಾಡಲಿಕ್ಕೆ ಅಲ್ಲಿ ಹೇಳ್ತೇನೆ, ಪುಸ್ತಕಕ್ಕೆ ದುಡ್ಡು ಕೊಡಲಿಕ್ಕೆ ಫೀಸ್ ನನ್ನ ಹತ್ರ ಇಲ್ಲ ಅಂತ ಹೇಳಿದರು. ಹಾಗೆ ದೇವಪ್ಪಗೌಡರಿಗೆ ಹೇಳಿದೆ. ಅವರು ಹೇಳ್ತಾರೆ, ಅವರು ಬಾಂಬೆಯಲ್ಲಿ ಬಂದವರು, ಅವ್ರದ್ದು ಇತ್ತು ಕೊಡ್ಬೋದು ಅವರಿಗೆಲ್ಲ, ಬೇರೆ ತಮ್ಮದು ಬೇರೆ ಬೇರೆ ಇತ್ತು, ಅದಕ್ಕೆ ತುಂಬ ಉಂಟು. ಅವರು ಹೇಳಿದರು, ಅವರು ಒಂದು ಜೀಪು ತಗೊಂಡ್ರು. ಆಗ ಜೀಪ್ ಅಂದರೆ ಟೆಲ್ಪರ್ ಜೀಪು, ಈಗ ಮಹಾತ್ಮ ಗಾಂಧಿ ಜೀಪಿನಾಗೆ ಟೈರೆಲ್ಲ ಇದೆ, ಯಾವುದ್ರಾಗೆ ಬೈಕಿನ ಟೈರ್ನಾಗೆ ಇದೆಲ್ಲ ಇತ್ತು. ಅದನ್ನು ಅವರೊಟ್ಟಿಗೆ ಹೋದೆ. ನಿನಗೆ ಡ್ರೈವಿಂಗ್ ಕಳಿಸ್ತೇನೆ, ನನ್ನೊಟ್ಟಿಗೆ ಬಾ.
ಒಂದು ಮತ್ತೆ ಆಗ ಪ್ಯಾಚ್ ಆದರೆ ಗಾಡಿ ಹಾಕಲಿ ಪೆಟ್ರೋಲ್ ಇಲ್ಲ, ನಾವೇ ಗಾಡಿ ಹಾಕ್ತೀವಿ. ಅದು ಕೂಡ ಅಲ್ಲಿ ಟೈರ್ ಪ್ಯಾಚ್ ಆಗಿ ನಾನೇ ಗಾಡಿ ಹಾಕ್ತಿದ್ದೆ. ನನಗೆ ಮತ್ತೆ ಡ್ರೈವಿಂಗ್ ಕಲಿಸಲಿಲ್ಲ ಅವರು. ಅವ್ರು ಹೇಳಿದ್ರು ನನಗೆ ದುಡ್ಡಿಲ್ಲ ಅಂತ ಹೇಳಿದ್ರು. ಅದು ನಾನು ಟಿ ಪಿ ಟಿಯಲ್ಲಿ ಬಿಟ್ಟೆ. ಕಡೆಗೆ ನನಗೆ ಸಿಕ್ಕಿದ್ರು ನನ್ನ ತಂದೆಯ ತಂಗಿಯನ್ನು ಕೊಟ್ಟ ಉಜಿರೆಗೆ, ಲಕ್ಷ್ಮಣ ಗೌಡರು ಅಂತ. ಅವರು ಹೇಳಿದ್ರು, ಅವರು ಈ ಪ್ರಭುಗಳ ಈ GCM ಪ್ರಭುಗಳ ತಂದೆಯ ಲಾರಿಯಲ್ಲಿ ಡ್ರೈವರ್ ಆಗಿದ್ದರು, ಗ್ರೀನ್ ವ್ಯಾಲಿ ಅಂತ ಎಕ್ಸ್ಪ್ರೆಸ್. ಅಲ್ಲಿ ಹೇಳಿದರೆ ಅವರು ಒಳ್ಳೆ ಹುಡುಗಿ ಉಂಟು ಬರೋಣ ಅಂತ ಕೇಳಿದ್ದಾರೆ. ಅವ್ರ ಅವರಿಗೆ ಬೇಕಾದ ಒಂದು ಹುಡುಗ ಬೇಕು. ಅವರಿಗೆ ಹಾಸ್ಪಿಟ್ಲ್ 2 ಕಡೆ ಇತ್ತು, ಒಂದು ಉಜಿರೆ ಒಂದು ಬೆಳ್ತಂಗಡಿ. ಅವರೊಟ್ಟಿಗೆ ಬೈಕಲ್ಲಿ ಯಾವಾಗಲೂ ಹೋಗೋದು ಬರುವುದು. ವಿಸಿಟಿಗೆ ವೇಣೂರು, ಉಪ್ಪಿನಂಗಡಿ, ಮದ್ದಡ್ಕ, ಕುಂಜಾಲಗಟ್ಟೆ, ವೇಣೂರು ಎಲ್ಲ ಕಡೆಗೆ ಹೋಗ್ತಿದ್ರು. ವಿಸಿಟ್ ಕರ್ಕೊಂಡು ಹೋಗ್ತಾರೆ. ಆ ಥರ ಒಳ್ಳೆಯ ಅನುಭವ, ಭಾರಿ ಪ್ರೀತಿಯಲ್ಲಿ ನೋಡ್ತಿದ್ದು. ಇಲ್ಲಿವರೆಗೆ ನೀನು ಹೇಳುವಿರಿ, ಅವರ ಡೋಬಿ ಬಟ್ಟೆ ಕೂಡ ಡೋಬಿಕೊಂಡು ಹೋಗ್ತಿದ್ದೆ, ಕಾರು ಕೂಡ ನಾನು ತುಳಿತಿದ್ದೆ. ಅಷ್ಟು ಅವರು ನನ್ನ ಹತ್ರ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಈ ಟ್ರೈನಿಂಗ್ ಕಳಿಸಿ ಕಾರಣ ಅವರೇ. ಇಂಥ ಹುಡುಗರು ಸಿಕ್ಕುವ ಪುಣ್ಯ. ಊಟ ಅವರ ಮನೆಯಲ್ಲೇ ಮಾಡ್ತಿದ್ದೆ. ಊಟ ಅವರ ಮನೆ ರೂಮಿಗೆ ಕೊಡ್ತಿದ್ರು. ರೂಮಿಗೆ ರಾತ್ರಿ ಹೂವು ಅಂತ ಹೇಳುವಾಗ ನಾನು ರೆಡಿ ಆಗಬೇಕು, ಪೇಷಂಟ್ ಬಂದರೆ ನಾನು ಅವರೊಟ್ಟಿಗೆ ಹೋಗಬೇಕು. ಅಷ್ಟು ನನಗೆ ಪಳಗಿಸ್ತಾರೆ ಮಾತ್ರ. ಇವತ್ತಿಗೆ ಅವರ ಮುಖ ಕಾಣದ, ಅದಕ್ಕೆ ಫೋಟೋ ಇಟ್ಟುಕೊಂಡಿದ್ದೇನೆ, ನೆನಪಿಗೋಸ್ಕರ ಫೋಟೋ ಇಟ್ಟುಕೊಂಡಿದ್ದೇನೆ. ನೀವು ಎಲ್ಲೋ ಹೋಗ್ಬೇಕಾದವರು, ಸಿವಿಲ್ ಆಯ್ಕೆ ಮಾಡಿದವರು, ಬಟ್ ನಿಮ್ಮ ಯೋಗ ಎಲ್ಲ ನಿಮಗೆ ಡಾಕ್ಟರ್ ಆಗಬೇಕು, ನಿಮ್ಮ ಸೇವೆ ಅನೇಕರಿಗೆ ಬೇಕು ಅಂತ ಬಗೆದಿತ್ತು. ಹಾಗಾಗಿ ನೀವು ವೈದ್ಯ ವೃತ್ತಿ ಆಯ್ಕೆ ಮಾಡ್ಕೊಂಡ್ರಿ. ಸೊ ಆಯುರ್ವೇದಿಕ್ಕೆಲ್ಲ ಹೇಗೆ ಕಲ್ತ್ರಿ, ಹೋಮಿಯೋಪತಿ ಅದೆಲ್ಲ ಹೇಗೆ? ಅದು ಆಯುರ್ವೇದಿಕ್ ಫಾರ್ಮಸಿ ಮಾಡಿದೆ ಅಲ್ಲ ಇಂಗ್ಲೀಷಲ್ಲಿ. ಮತ್ತು ಆಯುರ್ವೇದಿಕ್ ಉಪಾಧ್ಯಾಯರು ಅಂತ ಹೇಳಿದೆಲ್ಲ, ಯಾರು ಕಾಸ್ಟ್ರಿಟ್ ಉಪಾಧ್ಯಾಯರು ಅಂತ ಅವರು ಟ್ರೈನಿಂಗ್ ಕೊಟ್ಟರು ನನಗೆ. ನೀನು ಹೋಗು, ಗಡಿಬಿಟ್ಟಿಲ್ಲ, ಡಿಸ್ಚಾರ್ಜ್ ಮಾತ್ರ ಮಾಡಿಸ್ಬೇಕು. ರಿಜಿಸ್ಟರ್ ಮಾಡಿಸ್ಕೊಂಡು ನಾನು ಸುಬ್ರಹ್ಮಣ್ಯ ಗೌಡನ ಇಟ್ಕೊಂಡೆ. ಅದೊಂದು ರಿಜಿಸ್ಟರ್ಡ್ ಆಯಿತು. ಮತ್ತು AMHS ಕೂಡ ಅದು ಒಂದೇ ಬೋರ್ಡ್, ಅದಕ್ಕೆ ಹೋಮಿಯೋಪತಿಗೂ ಆಯುರ್ವೇದ ಒಂದೇ ಬೋರ್ಡ್. ಆದ್ದರಿಂದ ಅದು ಸಹ ಅದು ರಿಜಿಸ್ಟರ್ ಮಾಡಲಿಕ್ಕೆ ಕಾರಣ ಉಂಟು. ಯಾಕಂದರೆ ನನ್ನ ಚಿಕ್ಕಪ್ಪ ಅಂದು ಪುತ್ತೂರು AC ಆಫೀಸಲ್ಲಿ ಇದ್ದರು. ಅವರು ಅಲ್ಲೊಬ್ಬರು AC ಆಗಿ ಬಂದರು, ಕಲ್ಪೂರ ಅಂತ ಒಂದು ಹೆಸರು ಇತ್ತು ಅವ್ರದ್ದು. ಇವರು ಕ್ಲಾರ್ಕ್ ಆಗಿದ್ದರು ಅಲ್ಲಿ. ಅವರು ಇನ್ಫ್ಲುಯೆನ್ಸ್ ಮಾಡಿ ನನ್ನ ಮಗ ಆಗಬೇಕು, ಬರ್ತಾರೆ, ಅವನಿಗೆ ಒಂದು ಹೋಮಿಯೋಪತಿ ರಿಜಿಸ್ಟರ್ ಮಾಡಲಿಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟು ನೋಡಿದ್ದು, ಅವರು ಸೈನ್ ಹಾಕಿ ಕೊಟ್ಟರು. ಓಕೆ ಆಯಿತು. ಅದಂಥ ಬೋರ್ಡಿಗೆ ರಿಜಿಸ್ಟರ್ ಮಾಡಿದ್ದೇನೆ. ಹೋಮಿಯೋಪತಿ ಗೊತ್ತುಂಟು, ಆಯುರ್ವೇದ ಗೊತ್ತುಂಟು. ಅದು ಮಂಗಳೂರಿನಲ್ಲಿ ಇರುವಾಗ ಸೈಂಟ್ ಜಾರ್ಜ್ ಅವರ ಕ್ಲಿನಿಕ್ ಇತ್ತು, ಈಗಲೂ ಉಂಟು ಸೈಂಟ್ ಜಾರ್ಜ್. ಅಬ್ರಾಹಂ ಅಂತ ಡಾಕ್ಟಿದ್ರು, ಸಂಜೆ ಈಗ ಮಗನ ಅವ್ರು ತಿರುಗೋದ್ರು. ಅವರು ಸಂಜೆ ಇದರ ಬಗ್ಗೆ ಟ್ರೈನಿಂಗ್ ಕೊಡ್ತಿದ್ರು. ಒಮ್ಮೆ ಹೇಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು, ಇಂಥ ಕಾಯಿಲೆ ಹೇಗೆ, ಪೇಷಂಟ್ರಿಗೆ ನನ್ನ ಸಂಪರ್ಕ ಮಾಡಿಕೊಂಡು ಅವರು ಕೂಡ ಟ್ರೈನಿಂಗ್ ಕೊಡ್ತಿದ್ದರು. ನನಗೆ ನೈಟ್ ಡ್ಯೂಟಿ ಇದ್ದರೆ ಸಂಜೆ ಡ್ಯೂಟಿ ನೈಟಿಗೆ ಹೋಗ್ಲಿಕ್ಕೆ ಇತ್ತ, ಆ ಟೈಮ್ ಇತ್ತು, ಟೈಮ್ ಇರೋ ಅವರಲ್ಲಿ ಹೋಗ್ತಿದ್ದೆ. ಅವರು ನಾನು ಭಾರಿ ಖುಷಿ ಮಾಡಿದ್ರು, ನೀವು ಮಾಡಿ ನೀವು ಆಗ್ತದೆ. ಇನ್ನು ನಿಮ್ಮ ಅರ್ಧಾಂಗಿನಿ ಬಗ್ಗೆ, ನಿಮ್ಮ ಪತ್ನಿ ಬಗ್ಗೆ ಹೇಳೋದಾದ್ರೆ, ಅವ್ರು ಎಲ್ಲಿಯವರು, ಎಷ್ಟು ಮದುವೆಯಾಗಿ ಎಷ್ಟು ವರ್ಷ ಆಯಿತು, ಹೇಗಿದೆ ಸರ್? ಸರಿ, ನನ್ನ ಧರ್ಮಪತ್ನಿ ಅಂದರೆ ಅವಳು, ನಾನು ಎಂಥದ್ದು ಹೇಳಿದರು, 1970 ಮದುವೆ ಆಯಿತು. ಇವತ್ತಿಗೆ 56, 55 ವರ್ಷ ಆಯಿತು. ನನಗೆ ಲೇಟ್ ಮಾಡಿದ್ದು ಮ್ಯಾರೇಜ್. ಆಗ ಅವಳಿಗೆ 18 ಇಯರ್ಸ್, ಶಾಲೆ SSLC ಇನ್ನೂ ಕಲಿತಾ ಇದ್ದಾಳೆ ಅವಳು. ಈಗ ಅದಕ್ಕೆ ಸಾಧಿಸಿ. ಹಾಗೆ ಕಡೆಗೆ ಅವರ ತಂದೆ ಅಂತೇಳಿ ನನ್ನನ್ನು ನೋಡಿ ಭಾರಿ ಖುಷಿ ಆಯಿತು ಅವರಿಗೆ. ನನ್ನ ಚರ್ಯೆ ಮತ್ತು ಚಂದ ನೋಡಿ ಏನೋ ಆಯಿತು. ಅವರ ಅತ್ತೆಗೆ ಭಾರಿ ಖುಷಿ ಆಯಿತು. ಖುಷಿ ಒಂದು ಸರಿ ಹೇಳಿದ್ರು, ಅವ್ರು ಒತ್ತಾಯ ಮಾಡ್ತಿದ್ರು ತಂದೆಗೆ, ಅವರ ಗಂಡನಿಗೆ, ಒಟ್ಟು ಅವನಿಗೆ ಕೊಡಿ. ನಾನು ಎಲ್ಲ ಕೋರ್ಸ್ನಲ್ಲಿ ಫಾರ್ಮಸಿ ಆಗಿದ್ದೇನೆ. ಹೌದು. ಹಾಗೆ ಮತ್ತು 70ರಲ್ಲಿ ನನಗೆ ಮ್ಯಾರೇಜ್ ಆಯಿತು. ಅವ್ರ ಮನೇಲಿ ಮ್ಯಾರೇಜ್ ಇಟ್ಟದ್ದು, ಮೂಡುಬಿದ್ರೆ ಕಲ್ಲಬೆಟ್ಟು ಅಂತ. ಹೌದು. ನನ್ನ ಮಾವಂದರೆ ನನ್ನ ತಂದೆಗಿಂತ ಹೆಚ್ಚು ನನ್ನ ನೋಡಿದ್ದಾರೆ. ಅತ್ತೆಯಾಗೆ ತಾಯಿಗಿಂತ ಹೆಚ್ಚು ಅತ್ತೆ ನನ್ನ ಸೇವೆ ಮಾಡಿದ್ದಾರೆ. ಇಡೀ ಫರ್ನಿಚರ್, ನಮ್ಮ ಕ್ಲಿನಿಕ್ಗೆ ಫರ್ನಿಚರ್, ಇದು ಹಲಸಿನ ಮರದ ಟೇಬಲಿಂದ ಇದ್ದು, ಕಪಾಟಿನಿಂದಿದ್ದು, ಚೇರ್ ಎಲ್ಲ ಅವರೇ ಮಾಡಿ ಇಲ್ಲಿ ಸಪ್ಲೈ ಮಾಡಿ ಕೊಟ್ಟಿದ್ದಾರೆ. ಅಷ್ಟು ಉಪಕಾರ ಮಾಡಿದ್ದಾರೆ, ಮಾಡಲಿಕ್ಕೆ ಎಂದೂ ಮಾಡಲಿಕ್ಕಿಲ್ಲ. ಹೌದು. ಅವರ ಹೆಸರು ಅಣ್ಣಯ್ಯ ಅಂತ, ಇವರ ಅತ್ತೆ ಹೆಸರು ಕಮಲ ಅಂತ. ಹೌದು. ಇಷ್ಟು ವರ್ಷದ ಅನುಭವಗಳ ಬಗ್ಗೆ ಜನಗಳಿಗೆ ಏನು ಹೇಳ್ತೀರಾ? ನಿಮ್ಗೆ ಎಷ್ಟು ಸಂತೃಪ್ತಿ ಇದೆ?
ಹೇಗೆ? ನನಗೆ ಖಂಡಿತ ಇಷ್ಟೆಲ್ಲ ನಾನು ಸೇವೆ ಮಾಡಿದ್ದೇನೆ, ಅದೇ ನಾನು ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಅದು ಇಂಥ ಸೇವೆಯನ್ನು ಮಾಡಲಿಕ್ಕೆ ಸಿಕ್ಕಲಿಕ್ಕಿಲ್ಲ, ಯಾರು ಸಿಕ್ಕಲಿಕ್ಕೂ ಇಲ್ಲ. ನಾನು ಅದನ್ನು ಇಷ್ಟು ಮಾಡಿದ ನೆನಪು ಇರಲಿಲ್ಲ. ಈಗ ಟಿ ವಿಯವರು ನಮ್ಮ ನೆನಪು ಎಲ್ಲ ನೆನಪು ಬಂತು ನನಗೆ, ಇಲ್ಲ ಮರ್ತಿದ್ದೆ. ಈ ಸೇವೆ ಕೆಲವರು ಅದು ಹೇಳ್ತಾ ಇದ್ದಾರೆ ಓದಲ್ಲಿ ಡಾಕ್ಟರ್ ಎದ್ದೆ ಸೇವೆ ಕೊಡ್ತಿರು, ಅದೇ ಮತ್ತೆ ಪನಂದಿರ್ಲು ಅಂತ ಇವತ್ತು ಬೆಳಿಗ್ಗೆ ಒಬ್ಬ ಬಂದು ಹೇಳಿದ, ನಿಂಗೆ ನೆನಪಿದ್ದಿ, ನಿಂಗೆ ಪನ್ನಂಗೆ ಬರ್ತದೆ ನೆನಪು ಬರ್ತೇನೆ ಅಂತ ಹೇಳಿದ್ದಾರೆ. ನಾನು ನಾನು ಸ್ವಾರ್ಥಿ ಬಿಟ್ಟು, ಹೌದು ಹೌದು. ದುಡ್ಡು ಆಸೆ ಬಿಟ್ಟು ನಾನು ಸೇವೆ ಮಾಡಿದ್ದೇನೆ. ನಿಮಗೆ ಮುಖ್ಯ ನಿಮ್ಮ ಗುರಿ ಸೇವೆ ಅಷ್ಟೇ ಆಗಿತ್ತು, ಅಲ್ಲಿ ಯಾವುದೇ ಲಾಭ ಸ್ವಾರ್ಥ ಏನೂ ಇರಲಿಲ್ಲ. ಹಾಗಾಗಿ ನೀವು ಇವತ್ತು ಎಲ್ಲರ ಒಂದು ಅದು ಆಶೀರ್ವಾದ ಅಂತ ಹೇಳಲ್ಲ, ಅವರೆಲ್ಲರೂ ಕೂಡ ಶುಭ ಹಾರೈಕೆ ನಿಮ್ಮ ಮೇಲೆ ಇದೆ. ಇದೀಗ ನವತಿ ಸಂಭ್ರಮ ಯಾವ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಹೇಗಿದೆ? ಇದು ಈಗ ನಿನ್ನೆ ನವತಿ ಸಂಭ್ರಮ ಮನೆಯಲ್ಲಿ ಆಚರಣೆ ಆಯಿತು. ನವತಿ ಹೋಮ ಅದು ನಮ್ಮ ಒಳ್ಳೆ ಅರ್ಚಕರು ಸಿಕ್ಕಿದ್ರು ನಮಗೆ. ಸತ್ತರಿಗೆ ಮಹಾಗಣಪತಿಯ ಅವರು ಎಂಥ ಕಾರ್ಯ ನಮಗೆ ಬರುವವರು. ಅವರ ಬ್ರಾಹ್ಮಣರಿಗೆ ನಾವು ಸಂಭ್ರಮ 70-60 ಹೇಗೆ ಮಾಡ್ತಾರೆ ಅದೇ ರೀತಿ ನನಗೆ ಅದೇ ರೀತಿ ಆಚರಣೆ ಮಾಡಿಕೊಟ್ಟಿದ್ದಾರೆ. ಮುಂಚಿನ ದಿವಸ 7 ತಾರೀಕಿಗೆ ಸಂಜೆ ರಾತ್ರಿ ಬಂದು ಅದರ ಬಗ್ಗೆ ಹೋಮ ಗಿಮ ಇಟ್ಟು ಕಲಶ ಇಟ್ಟು ಮತ್ತು ಬೆಳಿಗ್ಗೆ ಬಂದು 3 ದಂಪತಿಗಳು ಬ್ರಾಹ್ಮಣರು ಅವರಿಗೆ ಸೀರೆ ವಸ್ತ್ರೆಲ್ಲ ಕೊಟ್ಟು ಮತ್ತು ನಾಣ್ಯದಲ್ಲಿ ಅಭಿಷೇಕ, ನಾಣ್ಯ ಅಭಿಷೇಕ, ಒಡ್ಡಿನ ಅಭಿಷೇಕ, ತಮ್ಮಿನ ನೀರನ್ನು ಅಭಿಷೇಕ ಎಲ್ಲ ಮಾಡಿ ಚಂದದಲ್ಲಿ ಮಾಡಿದ್ರು. ಅದಕ್ಕೆ ನನಗೆ ನಿನ್ನೆ ರಾತ್ರಿ ಒಬ್ಬರು ಬಂದು ಹೇಳಿ ಭಟ್ರು, ಅಡಿಗೆ ಭಟ್ರು ಒಬ್ಬರು ಇದ್ದರು, ಕೃಷ್ಣ ಹೆಬ್ಬಾರ್ ಅಂತ. ಅವರು ಹೇಳಿದರು, ನಿಖಿಲಮಿತಿ ಏತು ಪ್ರೀತಿ ಸತ್ಯಪ್ರಿಯ ಅರ್ಚಕರಿಗೆ ಅಂಚೆ ಆ ಪ್ರೀತಿಯನ್ನು ಈ ಪೂಜೆ ತುಪ್ಪದ ಗೊರಿ ಎಂಕ್ಲಿಗೆ ಈ ಬ್ರಾಹ್ಮಣೇರಿ ಮಲ್ಪನ ಕಾರಣ ಮಾತ್ರ ತುಪ್ಪದ ಗೊರಿ ಕಮ್ಮಿ ಮಲ್ತಿದ್ರು, ಭಾರಿ ಎಡ್ಡೆ ಆದಂಥ ಔಷಧಗಳಿದ್ರು. ಹೌದೌದು, ಇದ್ದೇನೆ, ಖಂಡಿತ ಇದ್ದೇನೆ. ನಿಮ್ಮ ಒಂದು ಈ ಆಯುಷ್ಯದ ಗುಟ್ಟು, ನಿಮ್ಮ ಈ ನಗುಮುಖದ ಗುಟ್ಟು, ಈ ಒಂದು ಇನ್ನು ಕೂಡ ಮುಖದಲ್ಲಿ ಅದೇ ಥರ ಹೊಳಪಿದೆ, ಇದರ ಗುಟ್ಟು ಏನಂತ ಹೇಳ್ಬೋದು? ಅದೇ ಆಯುಷ್ಯ ಅಂದರೆ ನಾನು ಈಗ ಅದೇ ಹೇಳಿದೆಲ್ಲ, ತಂದಿರುವಾಗ ನನ್ನ ಅಜ್ಜಿ ಈ ಅಕ್ಕಿ ಆಗ ಇರಲಿಲ್ಲ, ಆಗ ಮಿಲಿಟರಿಯವ್ರದ್ದು ಜೋಳ ಚಿಮ್ನೆನೆ 1 ಲೀಟರ್ ಹೊತ್ತಿಸಿ ಬರ್ತಿತ್ತು. ಅದರಲ್ಲಿ ಸಾಕಾಗ್ತಿಲ್ಲ ಓದಲಿಕ್ಕೆ ನನಗೆ. ಕಡೆಗೆ ನನ್ನ ಅಜ್ಜಿ ಮತ್ತು ಅಜ್ಜ ಸೇರಿ ಹೊನ್ನೆಕಾಯಿ ಅಂತ ಕಾಯಿ ಸಿಗ್ತದೆ, ಹೊನ್ನೆದ ಕಾಯಿ, ಅದನ್ನು ಗುದ್ದಿ ಅದನ್ನು ಬಿಸಿ ಮಾಡಿ ಮುಳಿವಿನಲ್ಲಿ ಇದು ಮಾಡಿ ಒಣಗಿಸಿ ಅದು ಒಂದು ಮಣ್ಣಿನ ಪಾತ್ರೆ ತುಂಡು ಮಡಿಗೆಯಲ್ಲಿ ಇಟ್ಟು ಅದಕ್ಕೆ ಬೆಂಕಿ ಕೊಟ್ಟು ನಾನು ಅದರಲ್ಲಿ ಓದ್ತಿದ್ದೆ. ಹೌದು ಹೌದು, ಅದು ಅಜ್ಜಿಯಲ್ಲಿ ನಿಲ್ತಾ ಉಂಟು ಈಗ ಅಷ್ಟು ಮತ್ತು ರಾಜಕಾಯಿನಂತ ಒಂದು ಅಕ್ಕಿ ಸಿಗ್ತಿತ್ತು, ನೀವು ಗೊತ್ತುಂಟ ಇಲ್ವೋ? 80 ವರ್ಷಕ್ಕೊಮ್ಮೆ ಬಿದಿರುಗಳು ಹೂ ಬಿಟ್ಟು ಸಾಯ್ತವೆ, ಅದು ಭತ್ತ ಬಿಡ್ತ ಕೆಳಗೆ. ಅದನ್ನು ಅಜ್ಜಿ ಹೋಗಿ ಬೀಡೋ ಮನೆ ಅಜ್ಜಿ ಹೋಗಿ ಎಲ್ಲ ಈ ಸ್ತರಗಳೆಲ್ಲ ತೆಗೆದು ತೆಗೆದು ಸಾರಿಸಿ ಬರ್ತಿತ್ತು. ಮನುಷ್ಯ ಹೋಗುವಾಗ ಒಂದು 5 ಕಿಲೋ 5 ಸೇರು ಸಿಗ್ತಿತ್ತು. ಅದನ್ನು ತಂದು ಅಜ್ಜಿ ಕುಟ್ಟಿದ್ರು, ಕುಟ್ಲಿಕ್ಕೆ ನಾನು ಸೇರ್ತಿದ್ದೆ. ಇಬ್ಬರು 3 ಜನ ನನ್ನ ಅತ್ತೆಯಂದರು ಎಲ್ಲ ಸೇರಿಕೊಂಡು ಕುಟ್ಟೆವು. ಅಕ್ಕಿ ಆಗ್ತಿತ್ತು, ಭಾರಿ ರುಚಿ ಇದ್ದರೆ ಅಂಥ ಅಕ್ಕಿ ಸಿಕ್ಕಲಿಕ್ಕಿಲ್ಲ. ಪಾಲಿಶ್ ಹಾಕಿ ಅದನ್ನು ತಿಂದ ನನಗೆ ಆರೋಗ್ಯ ಹಾಗೆ ಬಂದದ್ದು. ಗದ್ದೆ ಹುಟ್ಟಿಂದ ಹೇಳಿದೆ, ಇದು ಕೃಷಿ ಮಾಡಿದೆ ಅಂತ ಹೇಳಿದೆ, ನೀರು ಮಗ್ಗಿಸಿ ತರಕಾರಿ ಮಾಡಿದ್ದೇನೆ, ಊರಿಗೆ ಮಾಡಿಕೊಟ್ಟಿದ್ದೇನೆ. ಅಜ್ಜೆ ಕೊಟ್ಟ ಅದರಿಂದ ನನಗೆ ಆರೋಗ್ಯ ಬರಲಿಕ್ಕೆ ಕಾರಣ ಆಯಿತು. ಈಗ ನಿಮ್ಮ ಮಕ್ಕಳಿಗೆ ಕೂಡ ಅದನ್ನು ಹೇಳ್ತೀರಾ, ಯಾವ ಥರ ಇರಬೇಕು ಆರೋಗ್ಯ, ಯಾವ ಥರ ನೀವು ಲೈಫ್ ಸ್ಟೈಲ್ ಇರಬೇಕು ಅಂತ ಹೇಳ್ತೀರಾ? ಈಗಿನ ಲೈಫ್ ಸ್ಟೈಲ್ ಗೊತ್ತು ನಿಮಗೆ, ಎಲ್ಲ ಕಡೆ ಹೊರಗಿನ ಫುಡ್ಡು ಎಲ್ಲ ಕೂಡ ಕೆಮಿಕಲ್ ಮಿಕ್ಸ್ ಆಗಿರುವಂಥದ್ದು. ನಾವು ಎಷ್ಟೇ ಏನೇ ನೀವು ಚೆಕ್ ಮಾಡಿದ್ರು ಅದಕ್ಕೆ ಏನಾದರೂ ಮಿಕ್ಸ್ ಇರುತ್ತೆ. ಸೊ ಈಗಿನ ಲೈಫ್ ಸ್ಟೈಲ್ ಕಂಪೇರ್ ಮಾಡಿದಾಗ ಮಕ್ಕಳ ಆರೋಗ್ಯ ಕೂಡ ಅದೇ ಬೇಗ ಹದಗೆಡುವಂಥದ್ದು. ಹೌದು, ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಆದರೆ ಉಪಾಯ ಇಲ್ಲದ ಏನು ಮಾಡಲಿಕ್ಕಾಗೋದಿಲ್ಲ. ಈ ಕೆಮಿಕಲ್ಸ್ ಆಗದೆ ಯಾವುದು ಸಿಕ್ಕುದು ಕೂಡ ಇಲ್ಲ. ಅಕ್ಕಿಯಿಂದ ಹಿಡಿದು ತರಕಾರಿ ಕೂಡ ಕೆಮಿಕಲ್ ಹಾಕಿದ್ದೆ. ಈ ಸಿಟಿಗೆ ಹೋದ್ರೆ ಏನು ಮಾಡಲಿಕ್ಕಾಗೋದಿಲ್ಲ. ಮತ್ತೆ ಹೇಳ್ತೇನೆ, ನೀವು ಇದು ಪಾನಿಪುರಿ ಎಲ್ಲ ತಿನ್ನಬೇಡಿ, ಗೋಬಿ ಮಿರ್ಚಿ ಮಾತ್ರ ತಿನ್ನಬೇಡಿ. ನಿಮ್ಮ ಕಾಲೇಜಲ್ಲಿ ಏನಾದ್ರು ಇದರಲ್ಲಿ ಹಾಸ್ಟೆಲ್ ಮಾಡಿದ್ರೆ ಚೆನ್ನಾಗಿ ತಿಂದು ಬನ್ನಿ, ಚಪಾತಿ ತಿನ್ನಿ, ಹಾಗೆ ಕೆಡುವುದಿಲ್ಲ. ಹೊರಗಿನಲ್ಲಿ ಏನು ತಿನ್ನಬೇಡಿ ನೀವು. ಮತ್ತು ಹೆಚ್ಚು ಮೊಬೈಲ್ ನೋಡಬೇಡಿ. ಟಿ ವಿ ನೋಡಿ, ಏನಾದರೂ ಒಳ್ಳೆ ಧಾರಾವಾಹಿ ಇದ್ದರೆ ಬಿದ್ದತೆ ಏನಾದರೂ ಬಂದ ನ್ಯೂಸ್
ಅದು ಮಾತ್ರ ನೋಡಿ ಬಂದ್ ಮಾಡಿದ್ದು. ಅದು ಪ್ರತಿ ಮಕ್ಕಳು ಒಂದು 2 ವರ್ಷಕ್ಕೆ ಫೋನ್ ಕಿಟ್ ಮಾಡ್ತಾರೆ. ಏನು ಮಾಡ್ಲಿಕ್ಕೆ ಮೊಬೈಲ್ ಇಲ್ಲದೆ ನಿಮ್ಗೆ ಜೀವನನೇ ಇಲ್ಲ. ಇಲ್ಲ. ಮಗು ಕೂಗುದು ನಿಲ್ಲಿಸ್ಲಿಕ್ಕಿಲ್ಲ ಮೊಬೈಲ್ ಕೊಡಿದ್ರೆ. ಆ ಸಮಸ್ಯೆ ಬಂದಿದೆ ಈಗ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೇಳ್ತಾ ಇದ್ದಾರೆ ಕುಳ್ಳಿಯಂದಿರಿಗೆ, ಈಗ ನಡೀರಮ್ಮ, ನನ್ನ ದಾರಿಯಲ್ಲಿಯೇ ಹೋಗಿ ನೀವು, ಕಣ್ಣಿನ ಸಾಕ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇದೀಗ ಮೋಹನ್ ಅವರ ವೈಫ್ ಇದ್ದಾರೆ ಪೂರ್ಣಿಮಾ ಅಂತ. ಅವ್ರು ಹೇಳಿದ್ರು ಆಗ್ಲೇ, ಫಸ್ಟ್ ನನ್ನ ಕ್ಲಿನಿಕ್ ಓಪನ್ ಮಾಡಿದ್ದೆ ಅವರ ಹೆಸರಲ್ಲಿ ಅಂತ. ಅವರ ಧರ್ಮಪತ್ನಿ, ಅವರ ಪ್ರತಿಯೊಂದು ಸೇವೆಯಲ್ಲಿ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ಸಹಕಾರ ಕೊಟ್ಟಂತವರು. ನಿಮ್ಮ ಪತಿ ಡಾಕ್ಟರ್ ಬಗ್ಗೆ ನೀವೇನ್ ಹೇಳ್ತೀರಾ? ಹೇಗೆ ಅವರ ವ್ಯಕ್ತಿತ್ವ, ಹೇಗೆ ಇಷ್ಟು ವರ್ಷ ಜೀವನ ಆಯ್ತು, ಹೇಗಿದೆ ಅಂತ? ಅವರೇ ನನ್ನ ಚಂದದಲ್ಲಿ ನೋಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲದೆ ಚಂದದಲ್ಲಿ ನೋಡ್ಕೊಂಡಿದ್ದಾರೆ. ಈಗ ಅವರಿಗೆ 90 ವರ್ಷ. ಈಗಲೂ ಕೂಡ ಅವರು ಜನಗಳ ಸೇವೆಯನ್ನ ಮಾಡ್ತಾ ಇದ್ದಾರೆ. ವೈದ್ಯ ವೃತ್ತಿ ಅವರಿಗೊಂದು ಅವಿನಾಭಾವ ನಂಟಿರುವಂತದ್ದು. ಇಷ್ಟು ವರ್ಷ ಆದ್ರೂ ಕೂಡ ಅವರು ಮನೇಲಿ ರೆಸ್ಟ್ ಮಾಡ್ತಾ ಇಲ್ಲ. ಜನಗಳಿಗೆ ಸೇವೆ ಮಾಡ್ಬೇಕು ಅಂತ ಈಗಲೂ ಕೂಡ ಹೋಗಿ, ಬೆಳಗ್ಗೆ ಹೋಗಿ ಸಂಜೆವರೆಗೆ ಸೇವೆಯನ್ನ ಮಾಡಿ ಬರುವಂತದ್ದು. ಅದನ್ನ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ? ಹೌದು, ಖುಷಿ ಆಗ್ತದೆ. ನಿಲ್ಲುದಿಲ್ಲ ಅಲ್ಲಿ. ಬೆಳಿಗ್ಗೆ 9 ಗಂಟೆಗೆ ಶುರು ಮಾಡ್ತಾರೆ, ಹೋಗು ಅಂತ ಸೊಸೆಗೆ. ಅವ್ರಿಗೆ ಸ್ವಲ್ಪ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊಸೆ ಜೊತೆ ಹೋಗಿ ಕ್ಲಿನಿಕ್ ಹೋಗಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡುವಂತದ್ದು. ಹೌದು. ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ, ಅದೇ. ಎಷ್ಟು ಹೆಮ್ಮೆ ಇದೆ ಅಂತ. ಹೌದು, ತುಂಬಾ ಹೆಮ್ಮೆ ಇದೆ. 70ನೇ ಇಸ್ವಿಲಿ ಮದುವೆ ಆಗಿದ್ದು. ಹೌದು, 10th ಅಲ್ಲಿ ಇದ್ದೆ ನಾನು ಮದುವೆ ಆಗುವಾಗ. ಹೌದು, ಅದು ಹೇಳಿದ್ರು. ಇವಾಗ ಒಂದ್ ವೇಳೆ ಹಾಗೆ ಆಗ್ತಿದ್ರೆ ಕೇಸ್ ಆಗ್ತಾ ಇತ್ತು ಅಂತ. ಅಷ್ಟು ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದ್ದೀರಾ. ಹೌದು, ಅದೇ. Okay. ಇವಾಗ ಮದುವೆ ಅಂದ್ರೆ ಏನು ಗೊತ್ತಿರೋದಿಲ್ಲ. ಆ ಟೈಮ್ ಮದುವೆ ಆದಂತವ್ರು. ಆ ಟೈಮ್ ಹೇಗಿತ್ತು, ಇವಾಗ ಹೇಗಿದೆ? ಒಳ್ಳೆದಿದೆ, ತೊಂದರೆ ಇಲ್ಲ. ತುಂಬಾ ಕಷ್ಟಕರ ಬದುಕಿತ್ತು ಆವಾಗ. ಆಗ ವಾಹನ ಇರ್ಲಿಲ್ಲ, ಅವ್ರಿಗೆ ಎಲ್ಲಿಗಾದ್ರೂ ಮೆಡಿಸಿನ್ ಹೋಗ್ಬೇಕಾದ್ರೆ ಎಲ್ಲೆಲ್ಲೋ ದೂರ ಹೋಗ್ಬೇಕಾಗಿತ್ತು. ಲೈಟ್ ಇರ್ಲಿಲ್ಲ, ಅಥವಾ ಏನಾದ್ರು ದೊಂದಿ ಅಥವಾ ಚಿಮಿ ದೀಪ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಆಗ ನೀವು ಇಲ್ಲಿ ಕಾಯ್ತಾ ಇದ್ರಿ. ತುಂಬಾ ಗರ್ಭಿಣಿಯನ್ನು ಕೂಡ ಬಿಟ್ಟು ಹೋಗಿದ್ದಾರೆ ವಿಸಿಟಿಗೆ. ಹೌದು. ಆಗ ನೀವು ಕೇಳ್ತಿರ್ಲಿಲ್ವಾ, ನಾನ್ ಇಂಪಾರ್ಟೆಂಟಾ ಅಥವಾ ಸೇವೆ ಇಂಪಾರ್ಟೆಂಟ್ ಅಂತ ಕೇಳ್ತಿರ್ಲಿಲ್ವಾ ನೀವು? ಇಲ್ಲ, ಸೇವೆ ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗೆ ನೀವು ಕೂಡ ನಿಮ್ಮ ಕಷ್ಟ ಟೈಮಲ್ಲಿ ಕೂಡ ಅದಕ್ಕೋಸ್ಕರ ನೀವು ಸ್ಯಾಕ್ರಿಫೈಸ್ ಮಾಡಿ ಅವರು ಜನರ ಸೇವೆ ಮಾಡಿ ಅಂತ ಬಿಟ್ಟಿದ್ದೀರಾ. ಹೌದು. ಮೆಗ್ಗಿನ ಬಗ್ಗೆ ನಮ್ಮ ನಮ್ಮ ನಾವೀಗ ಇಬ್ಬರೇ ಇರೋದು. 4 ಜನದಲ್ಲಿ ಇಬ್ರು ಹೋಗಿದ್ದಾರೆ, ಇಬ್ಬರೇ ಇರೋದು. ನನಗೆ 93 ವರ್ಷ. ನನಗೆ 4 ಜನ ಮಕ್ಕಳು, 2 ಗಂಡು 2 ಹೆಣ್ಣು. ಒಳ್ಳೆ ಮಕ್ಕಳಾಗಿದೆ. ಒಳ್ಳೆ ಇದ್ದಾರೆ. ನಾನು ಚಿಕ್ಕಮಗಳೂರು ಸಣ್ಣ ಮಗನ ಹತ್ರ ಇರೋದು. ಮೊನ್ನೆ 2 ತಿಂಗಳ ಮೊದಲು ಹೀಗೆ ಪುತ್ತೂರಿಗೆ ಬಂದಳು, ಹುಷಾರಿಲ್ಲದಾಯ್ತು. ಸಣ್ಣ ಮಗಳ ಮನೆಯಲ್ಲಿ 2 ತಿಂಗಳಿದ್ದೆ. ಇವತ್ತು ಇನ್ನು ಚಿಕ್ಕಮಗಳೂರಿಗೆ ಹೋಗುತ್ತಾನೆ ಒಬ್ಬಳು. ಏನು ತೊಂದರೆ ಇಲ್ಲ. ಡಾಕ್ಟರ್ ಮೋಹನ್ ದಾಸ್ ಗೌಡ್ರ ಮಗ ಮತ್ತೆ ಸೊಸೆ ಇದ್ದಾರೆ. ಅವ್ರಾಗ್ಲೇ ಹೇಳ್ತಾ ಇದ್ರು, ಸೊಸೆ ಜೊತೆ ಬೆಳಗ್ಗೆ ಹೋದ್ರೆ ಸಂಜೆ ತನಕ ಆ ಕ್ಲಿನಿಕ್ ಕೆಲಸ ಮಾಡಿ ಬರ್ತಾರೆ ಅಂತ. ಅವರ ಸೊಸೆ ಹೇಗಿದೆ? ಮಾವನವರ ಸೇವೆ ನೋಡಿದಾಗ ಹೇಗೆ ಅನಿಸ್ತಾ ಇದೆ? ತುಂಬಾ ಇಷ್ಟು ವರ್ಷದಲ್ಲಿ, ಈ ವಯಸ್ಸಲ್ಲಿ ಕೂಡ ಅವರ ಈ ಉತ್ಸಾಹ ನೋಡಿದಾಗ ತುಂಬಾ ಖುಷಿ ಅನಿಸ್ತದೆ. ಯಾಕೆಂದ್ರೆ ಇದ್ರ ಮೊದಲು ಯಾರು ಇಷ್ಟು ಸೇವೆ ಮಾಡಿದಾರೋ ಗೊತ್ತಿಲ್ಲ, ಇನ್ನು ಮುಂದಿನವರು ಇಷ್ಟು ಸೇವೆ ಮಾಡ್ತಾರೆ ಅಂತ ನನಗೆ ಒಂದು ಅನಿಸಿಕೆನೂ ಬರ್ತಾ ಇಲ್ಲ. ಯಾಕೆಂದ್ರೆ ನಾನು ಬಂದಲಿಂದ ನೋಡ್ತಾ ಇದ್ದೇನೆ, ಬೆಳಿಗ್ಗೆ ಒಂದು 4:15 ಎದ್ದು ಅವರ ದಿನಚರಿ 6 ಗಂಟೆಯಿಂದ ಇಲ್ಲಿ ಪೂರ್ಣಿಮಾ ಕ್ಲಿನಿಕ್ ಅಲ್ಲಿ ಅವರು ಪೇಷಂಟ್ ನೋಡ್ತಿದ್ರು. ಅದು ಮಧ್ಯರಾತ್ರಿ 12:30 ಗಂಟೆವರೆಗೆ ಇರ್ತಿತ್ತು. ಅದೇ ರೀತಿ ನಾವು ಫಾಲೋ ಮಾಡ್ತಾ ಇದ್ದೇವೆ. ಆದ್ರೆ ಅವರಷ್ಟು ಮಾಡ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ, ಚಾನ್ಸ್ ಇಲ್ಲ. ಮತ್ತೆ ಎಷ್ಟೋ ದೂರ ಎಲ್ಲ ನಡ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಬರ್ತಾ ಇದ್ರು ಅವರು. ಸಾಧಾರಣ ಒಂದು ಈ ಒಂದು 85-86 ವರ್ಷದವರೆಗೂ ಅವರು ಮನೆಗೆ ವಿಸಿಟ್ ಕೊಟ್ಟು ಪೇಷಂಟ್ ನೋಡಿದ್ದಾರೆ. ಎಷ್ಟೋ ದೂರದವರೆಗೂ ಹೋಗಿದ್ದಾರೆ. ತುಂಬಾ ಚೆನ್ನಾಗಿ. ಇವರು ಕೂಡ ಡಾಕ್ಟ್ರು, ಅವ್ರ ಮಗ ಕೂಡ ಡಾಕ್ಟ್ರು. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ ವೈದ್ಯ ವೃತ್ತಿಯನ್ನೇ ಇವ್ರು ಆಯ್ಕೆ ಮಾಡಿಕೊಂಡಂತವ್ರು. ತಂದೆಯನ್ನು ನೋಡಿ ಅವರ ಹಾದಿ ನಡ್ಕೊಂಡು ಹೋಗಿದಂತವ್ರ ಮಗ ಇದ್ದಾರೆ. ಸೊ ನೀವು ನಿಮ್ಮ ವೃತ್ತಿ, ನೀವು ಯಾವ ಇದರ ಮೇಲೆ ವೃತ್ತಿಯನ್ನು ಮಾಡ್ತೀರಾ ಡಾಕ್ಟರ್? ನಾನು ಅದೇ ಆಯುರ್ವೇದಿಕ್ ಮಾಡ್ತಾ ಇದ್ದೇನೆ. ಈಗ ನಾನು ಮೆಡಿಕಲ್ ಹಾಕಿದ್ದೇನೆ, ಸಪ್ತಮಿ ಔಷಧಾಲಯ ಅಂತೇಳಿ. ಅದ್ರಲ್ಲಿ ಈಗ 5 ವರ್ಷದಿಂದ ಮಾಡ್ತಾ ಇದ್ದೇನೆ. ಮೊದಲು ನರಸಿಂಹಕ್ಕಲ್ಲಿದ್ದೆ, ಕ್ಲಿನಿಕ್ ಹಾಕಿಕೊಂಡು ಅಲ್ಲಿ ಒಂದು 5 ವರ್ಷ ಇದ್ದೆ. ಅದರ ಮೊದಲು ಆದರ್ಶ ಆಸ್ಪತ್ರೆಯಲ್ಲಿ 3 ವರ್ಷ, ಮತ್ತೆ ಅದರ ಮೊದಲು ಮಹಾವೀರ ಆಸ್ಪತ್ರೆಯಲ್ಲಿ ಇದ್ದೆ 2 ವರ್ಷ. 5 ವರ್ಷ ಪುತ್ತೂರಲ್ಲಿದ್ದೆ. ಮೊದಲು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ BMS ಮಾಡಿದ್ದು 4.5 ವರ್ಷ. ಅದ ನಂತರ ಮಹಾವೀರಕ್ಕೆ ಬಂದು ಆದರ್ಶಕ್ಕೆ ಬಂದು ಮತ್ತೆ ನರಸಿಂಹಕ್ಕಲ್ಲಿದ್ದೆ. ಮತ್ತೆ 3 ವರ್ಷ, ಈಗ 5 ವರ್ಷ ಆಯಿತು ಮೆಡಿಕಲ್ ಹಾಕಿದ್ದೇನೆ, ಸಪ್ತಮಿ ಆಯುರ್ವೇದಿಕ್ ಔಷಧಾಲಯ.
ನಮ್ಮ ಇದರಲ್ಲಿ ಬಿಲ್ಡಿಂಗಲ್ಲಿ. ಹೌದು. ಸೊ ನಿಮ್ಮ ಚಿಕ್ಕ ವಯಸ್ಸಲ್ಲಿ ತಂದೆ ಯಾವಾಗಲೂ ಕೂಡ ಫುಲ್ ಬ್ಯುಸಿ ಆಗಿದ್ದಂಥವ್ರು. ಯಾವಾಗಲೂ ಕೂಡ ಬೆಳಗ್ಗೆ ಹೋದ ಸಂಜೆ ತನಕ ಬರ್ತಾ ಇರಲಿಲ್ಲ. ವೈದ್ಯ ವೃತ್ತಿ ಅವರಂದ್ರೆ ಮನೆಗಿಂತ ಜಾಸ್ತಿ ಜನರ ಸೇವೆ ಮಾಡಿದಂಥವ್ರು. ಅವ್ರ ಬಗ್ಗೆ ನಿಮ್ಮ ಒಂದು ಹೆಮ್ಮೆಯ ಮಾತು. ಆಗ ನಾವು ಅವರೊಟ್ಟಿಗೆ ಸಹಕಾರ ಮಾಡ್ತಿದ್ದೆವು. ಅಂದರೆ ಹಗಲು ರಾತ್ರಿ ಎಲ್ಲ ಹೋಗ್ತಿದ್ದೆವು ಒಟ್ಟಿಗೆ ಅಲ್ಲಿರುವ ಕೆಳಗೆ. ಹೌದು, ಹಾಗೆಲ್ಲ. ಮತ್ತೆ ನಮ್ದು ಅಲ್ಲಿ ಆಯಿತು, ಮತ್ತೆ ಹಾಸ್ಪಿಟ್ಲಲ್ಲಿ ಅದರ ಮೊದಲು ಇಲ್ಲಿತ್ತು ಕೆಳಗೆ ನಮ್ಮ ಬಿಲ್ಡಿಂಗಲ್ಲಿ ಮೋಹನ್ ಕಾಂಪ್ಲೆಕ್ಸಲ್ಲಿ, ಅಲ್ಲಿ ತುಂಬ ವರ್ಷ ಇದ್ದೆವು. ಮತ್ತು ಅದರ ನಂತರ ಈಗ ಪಂಚಮಿ ಆಸ್ಪತ್ರೆ ಆಗಿದೆ. ಈಗ ತಂದೆಗೆ 90 ವರ್ಷ ಆಗಿದೆ. ಹೌದು. ಈಗ ಕೂಡ ಅವರ ಉತ್ಸಾಹ ನೋಡಿದಾಗ ಏನು ಅನಿಸ್ತು ನಿಮಗೆ? ಒಳ್ಳೆ ಹೆಮ್ಮೆ ಅನಿಸ್ತದೆ, ಅವರಿಗೆ ಅವರೇ ಸಾಟಿ ಹಾಗೆ. ಖಂಡಿತ. ಅವರ ಹಾಗೆ ನೀನು ನಮ್ಮ ಈ ಪೀಳಿಗೆ ಅಥವಾ ಅವರ ನೆಕ್ಸ್ಟ್ನ ಪೀಳಿಗೆ ಸಾಧ್ಯನೇ ಇಲ್ಲ. ಅವರ ಥರ ಈ ವಯಸ್ಸಲ್ಲಿ ಕೂಡ ಅಷ್ಟೆಲ್ಲ ಬೆಳಗ್ಗೆ ಎದ್ದು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಮತ್ತೆ ಸೇವೆಯನ್ನು ಮಾಡುವಂಥ ಖಂಡಿತ ಸಾಧ್ಯ ಇಲ್ಲ, ನಮಗೂ ಸಾಧ್ಯ ಇಲ್ಲ. ಯಾಕಂದರೆ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆ ನಾನು ಹೇಳಿದೆಲ್ಲ 6 ಗಂಟೆಯಿಂದ ಡೆಂಗ್ಯೂ ಚಿಕನ್ ಗುನ್ಯ ಟೈಮಲ್ಲಿ ಉಂಟಲ್ಲ, ಅವರು 2 ಗಂಟೆ ನಿದ್ದೆ ಮಾಡಿದ್ರೆ ಇಲ್ವೋ ನನಗೆ ಗೊತ್ತಿಲ್ಲ, ಅಷ್ಟು ಸೇವೆ ಕೊಟ್ಟಿದ್ದಾರೆ. ದಿನಕ್ಕೆ ಒಂದು 100ರ ಮೇಲೆ ಪೇಷಂಟ್ ನೋಡಿದ್ದಿರ್ಬೋದು ಅವರು. ಇನ್ನೊಂದು ಲಾಸ್ಟ್ ಒಂದು 2-3 ಇಯರ್ಸ್ ಬ್ಯಾಕ್ 2020ಯಲ್ಲಿ ಕೊರೋನಾ ಟೈಮ್ ಬಂತು. ಆ ಟೈಮಲ್ಲಿ ಹೇಗಿದ್ರು? ಆವಾಗಲೂ ಪೇಷಂಟ್ ನೋಡ್ತಾ ಇದ್ರು. ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಜವಾಬ್ದಾರಿ ಅವರಿಗೆ ಕಡಿಮೆ ಮಾಡಿದ್ದೆವು ನಾವು, ಅಷ್ಟೇ ನಾವು ನೋಡ್ತಾ ಇದ್ದೆವು. ಮತ್ತು ನೈಟ್ ಎಲ್ಲ ಹೋಗಲಿಕ್ಕೆ ಬಿಡ್ತಿರ್ಲಿಲ್ಲ, ತುಂಬ ಪೇಷಂಟ್ ಅವರನ್ನೇ ಕೇಳ್ತಾ ಇದ್ರು. ಅವರು ಬರೋದಿಲ್ಲ, ಇವತ್ತೊಂದು ದಿವಸಕ್ಕೆ ನಾವು ಬರ್ತೇವೆ, ಮತ್ತೆ ನೀವು ಹಗಲಲ್ಲಿ ಅವರಲ್ಲಿ ತೋರಿಸಿ ಅಂತ. ಹಾಗೆ ನಾವು ಸ್ವಲ್ಪ ಪೇಷಂಟನ್ನು ಅಡ್ಜಸ್ಟ್ ಮಾಡ್ತಿದ್ದೆವು. ಹೌದು, ಯಾಕಂದರೆ ನೈಟ್ ಬಂದರೂ ಅವರೇ ಬೇಕು. 2 ಗಂಟೆ ರಾತ್ರಿ ಬಂದರೂ ಗೌಡ ಡಾಕ್ಟರ್, ಅಂದರೆ ಅವರನ್ನು ಕರೆಯುವುದೇ ಗೌಡ ಡಾಕ್ಟರ್ ಅಂತ. ನಾವು ಅವರೇ ಬೇಕು ಅಂತ ಕೇಳ್ತಾ ಇದ್ರು. ಕೆಲವ್ರದ್ದು ಕೈಗುಣ ಅಂತ ಹೇಳ್ತಾರಲ್ಲ, ಸೊ ಅವ್ರಿಗೊಂದು ಆ ಪ್ರೀತಿ ಇರುತ್ತೆ. ಸೊ ಪ್ರೀತಿ ಮತ್ತೆ ವಿಶ್ವಾಸ ಮಧ್ಯೆ ಯಾವ ಮೆಡಿಸಿನ್ ಕೂಡ ವರ್ಕ್ ಆಗಲ್ಲ ಅಂತ. ಹಾಗಾಗಿ ಅವರ ಆ ಒಂದು ವಿಶ್ವಾಸ ಎಲ್ರಿಗಿದೆ ಅಂತ. ಅವರ ವಿಶ್ವಾಸ, ನಿಷ್ಠೆ, ಆ ಒಂದು ಶ್ರದ್ಧೆ, ಮತ್ತೆ ಸಹನೆ, ಅದೆಲ್ಲವೂ ಅವರಲ್ಲಿ ಒಗ್ಗೂಡಿಸಿಕೊಂಡೇ ಬಂದಿದ್ದೆ. ಅದು ಹುಟ್ಟಿನಿಂದಲೇ ಅವರಲ್ಲಿ ಬಂದಿದ್ದೆ. ಹೌದು, ಯಾಕಂದ್ರೆ ಅವರಿಗೆ ಎಷ್ಟೇ ಬಡತನ ಇದ್ರೂ ಕೂಡ ಅವರಿಗೆ ಕಲಿಯುವ ಹಂಬಲಕ್ಕೆ ಉಂಟಲ್ಲ, ಅದಕ್ಕೆ ಬಡತನ ಇರಲಿಲ್ಲ. ಹಾಗಾಗಿ ಅವರು ಈ ಸ್ಟೇಜಿಗೆ ಬಂದರು. ಎಷ್ಟೋ ಏರಿಳಿದ ಶ್ರಮ ಏವ ಜಯತೆ ಅಂತ ಹೇಳ್ತಾರಲ್ಲ, ಹಾಗೆ. ಥ್ಯಾಂಕ್ ಯು ಮೇಡಮ್. ಇದೀಗ ಆ ಪಂಚಮಿ ಕ್ಲಿನಿಕ್ ಹೇಳಿದ್ವಲ್ಲ, ಆ ಪಂಚಮಿಯ ಹೆಸರು ಇಟ್ಟುವಂತ ಅವರ ಮೊಮ್ಮಗಳಿದ್ದಾರೆ. ತಾತ ಈಗ 90 ವರ್ಷ. ಅವ್ರು ನೋಡಿದಾಗ ಹೇಗೆ ಅನಿಸುತ್ತೆ? ಅವರ ಬಗ್ಗೆ ಎಷ್ಟು ಪ್ರೀತಿ ಇದೆ? ಆಮೇಲೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಜ್ಜ ಅಂತ ನಾನು ಕರೆಯೋದು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ, ಇಡೀ ಫ್ಯಾಮಿಲಿಯಲ್ಲಿ ಡಿಸಿಪ್ಲಿನ್ ಎನ್ನುವುದು ಅವರೇ. ದಿನ ಬೆಳಗ್ಗೆ ನಾನು ನೋಡಿದ ಪ್ರಕಾರ ದಿನ ಬೆಳಗ್ಗೆ ಅವ್ರ ಜೊತೆ ನಾನು ಟೀ ಕುಡಿಯೋದು ಆ ರೀತಿ ಎಲ್ಲ ಇರ್ತಿತ್ತು. ಅದಂತರ ದಿನ ಬೆಳಗ್ಗೆ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರು ಪ್ರತಿದಿನ. ಆನಂತರ ಟೈಮ್ ಸರಿಯಾಗಿ ಹಾಸ್ಪಿಟಲ್ ಹೋಗಿ ಎಲ್ಲ ಪೇಷಂಟ್ಸನ್ನು ನೋಡ್ತಿದ್ರು. ಸೊ ಅವರಷ್ಟು ಡಿಸಿಪ್ಲಿನ್ ಯಾರಿಗೂ ಬರಲಿಲ್ಲ. ಆ್ಯಂಡ್ ಅದೊಂದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಸೊ ಆದ ಕಾರಣ ಅದು ನಾನು ಬೆಳೆಸ್ಕೊಳ್ಬೇಕು ಅಂತ ಇಷ್ಟಪಡ್ತೇನೆ. ಇನ್ನೊಂದು ಹೇಳಬೇಕಾದ್ರೆ ಸಣ್ಣದಿಂದಲೂ ಅಜ್ಜನ ಜೊತೆ ಜಾಸ್ತಿ ಟೈಮ್ ಕಳೆದಿರ್ಬೋದು. ಎಲ್ಲರೂ ಅವರ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಕಳೆದಿದ್ರೆ, ನಾನು ಜಾಸ್ತಿ ಅಜ್ಜನ ಜೊತೆನೇ ಕಳೆದಿದ್ದೇನೆ ನನ್ನ ಸಮಯವನ್ನು. ಏನಂದರೆ ಅವರು ಒಂದು ಒಳ್ಳೆ ರೆಸ್ಪೆಕ್ಟೇಬಲ್ ಮ್ಯಾನ್ ಆದ ಕಾರಣ ಅವರಿಗೆ ತುಂಬ ಸೊಸೈಟಿಯಲ್ಲಿ ತುಂಬ ಪ್ರೋಗ್ರಾಮ್ಸಿಗೆ ಕರಿತಿದ್ರು. ಸೊ ಅವ್ರ ಜೊತೆ ಸಣ್ಣದಿಂದಲೂ ನಿದ್ದೆಯಿಂದ ಎದ್ಕೊಂಡು ಹೋಗ್ತಿದ್ದೆ ನಾನು. ಆದ ಕಾರಣ ಅವರಿಂದಾಗಿ ನಾನು ಸೋಷಲ್ಲಿ ನಾನು ತುಂಬ ಬೆರೆತಿದ್ದೇನೆ. ಇನ್ನೂ ನಾನು ಕೆಲವು ಸೋಷಲ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ಲಿಕ್ಕೆ ಅದು ಧೈರ್ಯ ಆಗಿರ್ಬೋದು, ಅದೆಲ್ಲ ಅಜ್ಜನಿಂದ ಬಂದದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಬುಕ್ ಕೂಡ ಬರಿತಾ ಇದ್ದೀರಂತೆ. ಅವ್ರ ಬಗ್ಗೆ ಆಕ್ಚುಲಿ ಶಿವರಾಮ್ ಶಿಶಿಲಾ ಅವರು ಹೇಳಿದ ಕಾರಣ ನಮಿಗೂ ಒಂದಾಯ್ತು. ಅಂದ್ರೆ ಮೊಮ್ಮಗಳು ಬರ್ದ್ರೆ ಎಲ್ಲ ಒಳ್ಳೇದು ಅಂತ ಅವರು ಮೆನ್ಷನ್ ಮಾಡಿದ್ರು. ಸೊ ಆದ ಕಾರಣ ನನಗೂ ಅವರು ಬುಕ್ ಬರೆಯುವ ಕಾರಣದಿಂದ ನನ್ಗಾಯ್ತು, ನನ್ನಲ್ಲೂ ಒಂದು ಅಬಿಲಿಟಿ ಇದೆ ಅಜ್ಜನ ಬಗ್ಗೆ ಬರೆಯಕ್ಕೆ ಅಂತ. ಆ್ಯಂಡ್ ಪ್ರತಿಯೊಂದು ಡೀಟೇಲ್ ಬರೆಯುವಾಗ ನಾನು ಯೋಚನೆ ಮಾಡುವಾಗ ಕೆಲವೊಮ್ಮೆ ಹತ್ತಿದ್ದಾನೆ ಸಹ ಅವರ ಕಷ್ಟ ನೋಡಿ. ಸೊ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಅಜ್ಜನ ಬಗ್ಗೆ ಬುಕ್ ಬರೆಯಕ್ಕೆ. ಇನ್ನೊಂದು ನೀವು ಕೂಡ ಈಗ ಧನ್ವಂತರಿಲಿ ಕೂಡ ನೀವು ಹೌದು, ಅದೇ ನಾನು ಆಯುರ್ವೇದ ಫೀಲ್ಡ್ ಹೋಗ್ಲಿಕ್ಕೆ ಕಾರಣ ಅದೇ ಅಜ್ಜ ಅಪ್ಪ ಅಮ್ಮ. ಸೊ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಎಲ್ರು ನೋಡುವ ಪ್ರಕಾರ ಆಯುರ್ವೇದ ಬೇರೆನೇ ಇದೆ, ಅಲ್ಲಿ ಹೋದ ನಂತರ ಗೊತ್ತಾಗುತ್ತೆ ಆಕ್ಚುಲಿ ಆಯುರ್ವೇದ ಅಂದ್ರೆ ಏನು ಅಂತ. ಸೊ ಹಾಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಅಜ್ಜನ ಬಗ್ಗೆ. ಒಟ್ಟಿನಲ್ಲಿ ತನ್ನ ಜೀವನದ ಮುಕ್ಕಾಲು ಭಾಗವನ್ನ ಸೇವೆಗಾಗಿ ಮುಡಿಪಾಗಿಟ್ಟುಕೊಂಡಂತ ಈ ಡಾಕ್ಟರ್ ಮೋಹನ್ ದಾಸ್ ಗೌಡ್ರಿಗೆ ನಿಜ ಕೂಡ ನಾವು ಸೆಲ್ಯೂಟ್ ಹೊಡೆಯಲೇಬೇಕು. ವನಿಷ್ಠತೆ ಶ್ರೇಯಶೆಟ್ಟಿ, ಸುದ್ದಿ ನ್ಯೂಸ್, ಕೊಕ್ಕಡ, ಬೆಳ್ತಂಗಡಿ.